ನಮಸ್ಕಾರ ವೀಕ್ಷಕರೇ, ಜಸ್ಟ್ ಮೀಟು ಈಗಾಗಲೇ ಏನಂದ್ರೆ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತಹ ಮೀಟು ಅಭಿಯಾನ ಏನಿದೆ ಇದೀಗ ಸದ್ದು ಮಾಡ್ತಾ ಇರುವಂತಹ ಪ್ರಸ್ತುತ ಟಾಪಿಕ್ ಈಗಾಗಲೇ ನಾವು ಗಮನಿಸಬಹುದು. ಎಲ್ಲೇ ನೋಡಿದ್ರು ಮೀಟು ಎಂಬ ಅಭಿಯಾನ ಸ್ಟಾರ್ಟ್ ಆಗಿದೆ. ಈಗಾಗಲೇ ಹೆಣ್ಮಕ್ಳು ಪ್ರಮುಖವಾಗಿ ಹೆಣ್ಮಕ್ಳು ಯಾವ ರೀತಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಗಾಗಿದ್ದಾರೆ, ಯಾರು ಮಾಡಿದ್ದಾರೆ, ಇದೆಲ್ಲವನ್ನ ಹಂಚಿಕೊಳ್ಳಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಇದು ಈಗಾಗಲೇ ಅಮೆರಿಕದಲ್ಲಿ ಆರಂಭವಾಗಿರುವಂತಹ ಈ ಒಂದು ಮೀಟು ಅಭಿಯಾನ ಏನಿದೆ ಇದೀಗ ಸ್ಯಾಂಡಲ್ವುಡ್ ಕಡೆ ಕೂಡ ಕಾಲಿಟ್ಟಿದೆ. ಅದರ ಬಿಸಿ ಈಗಾಗಲೇ ಸ್ಯಾಂಡಲ್ವುಡ್ಗೆ ತಟ್ಟಿದೆ. ಹಲವಾರು ನಾಯಕಿಯರು ಇದರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ, ತಮಗಾದ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಈಗಿನ ಒಂದು ಕಲಾಕ್ಷೇತ್ರ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು ಅಥವಾ ಸಿನಿರಂಗ ಆಗಿರ್ಬೋದು, ಯಾವ ಕಡೆ ಸಾಗ್ತಾ ಇದೆ, ಸಿನಿರಂಗದಲ್ಲಿ ಯಾಕೆ ಈ ರೀತಿಯ ಒಂದು ವರ್ತನೆ ತೋರ್ತಾ ಇದ್ದಾರೆ, ಹಾಗಿದ್ರೆ ಹೆಣ್ಮಕ್ಳಿಗೆ ಗೌರವ ನೀಡ್ತಾ ಇಲ್ವಾ, ಹೆಣ್ಮಕ್ಳಿಗೆ ಸಿಗ್ಬೇಕಾದಂತಹ ರೈಟ್ಸ್ ಏನು ಅದು ಸಿಗ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ನಡೆಸಲಿಕ್ಕಿದೆ. ಮೊದಲಿಗೆ ಈಗಾಗಲೇ ನೃತ್ಯ ವಿದೂಷಿ ಆಗಿರುವಂತಹ ಡಾಕ್ಟರ್ ಮಂಜರಿ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಂಗಕರ್ಮಿ ಕೂಡ ನಮ್ಮ ಜೊತೆಗಿದ್ದಾರೆ, ಭಾಸುಮಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮಗೆ ಕೇಳ್ತೀನಿ ಮೇಡಮ್, ಒಬ್ಬರು ಮಹಿಳೆಯಾಗಿ ಈಗಾಗಲೇ ಮೀಟು ಅಭಿಯಾನ ಏನು ಆರಂಭವಾಗಿದೆ, ಎಲ್ಲ ನಾಡಿನೆಲ್ಲೆಡೆ ಅದು ಸದ್ದು ಮಾಡ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ಮೀಟು ಅಭಿಯಾನ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ನನ್ನ ಪ್ರಕಾರ ನಮ್ಮ ಸಂಸ್ಕೃತಿಗೆ ಅದು ಸರಿಯಲ್ಲ, ಆದರೆ ಏನಾಗ್ತಾ ಉಂಟು ಅದು ಸರಿ. ಯಾಕಂದರೆ ಇದಲ್ಲದಿದ್ದರೆ ಬೇರೆ ಮಾರ್ಗ ಇಲ್ಲ ಅನ್ನಿಸ್ತದೆ. ಎಲ್ಲ ಕ್ಷೇತ್ರದಲ್ಲೂ ಈ ಪುರುಷರು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ ಮ್ಯಾನರಿಸಮೇ ಚೇಂಜ್ ಆಗಿದೆ. ಒಬ್ಬರೊಬ್ಬರು ಒಂದೊಂದು ಥರ ಬಿಹೇವ್ ಮಾಡ್ತಾರೆ. ಸ್ತ್ರೀಯರನ್ನು ನೋಡುವ ದೃಷ್ಟಿಯೇ ಚೇಂಜ್ ಆಗಿದೆ. ಸೊ ಅದನ್ನು ಯಾರಿಗೂ ಹೇಳಲಿಕ್ಕಾಗಲ್ಲ. ಈಗ ಬರೇ ಸಿನಿರಂಗ ಮಾತ್ರ ಅಲ್ಲ, ಈ ಮೀಟು ಬೇರೆಯವರು ಸಹ ಹೇಳ್ತಾ ಇದ್ದಾರೆ, ಎವ್ರಿ ಫೀಲ್ಡ್. ಹಾಗಿರುವಾಗ ಅವರಿಗೊಂದು ವ್ಯಕ್ತಪಡಿಸ್ಲಿಕ್ಕೆ ಒಂದು ಕ್ಷೇತ್ರ ಅಂತ ಎನಿಸ್ಕೊಳ್ತೇನೆ. ಆ್ಯಂಡ್ ಇದರಿಂದ ಬಾಕಿ ಸ್ತ್ರೀಯರಿಗೂ ಗೊತ್ತಾಗ್ತದೆ. ಅದಕ್ಕಿಂತ ಜಾಸ್ತಿ ನಾನು ಹೇಳಬೇಕಾದ್ರೆ ಅದನ್ನು ಓದುವ ಪುರುಷರಿಗೊಂದು ಹೆದರಿಕೆ ಇರ್ತದೆ. ನನ್ನ ಹೆಸರು ಒಂದು ದಿವಸ ಬರ್ತದೆ, ನಾನು ಈ ಥರ ಮಾಡಬಾರ್ದು ಅಂತ. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ ಕಾರಣ ಇದೊಂದು ಇನ್ನು ಸ್ವಲ್ಪ ದಿನದಲ್ಲಿ ಐ ಥಿಂಕ್ ರೆವಲ್ಯೂಷನ್ ಕ್ರಿಯೇಟ್ ಮಾಡಬಹುದು ಅಂತ ನನಗೆ ಅನಿಸ್ತಾ ಉಂಟು. ಓಕೆ, ಭಾಸುಮಾ ಕೊಡಗ ಅವರಿಗೆ ನಾವು ಹೇಳಬೇಕಾಗಿಲ್ಲ, ರಂಗಕರ್ಮಿ, ಸಾಕಷ್ಟು ರಂಗ ಕಲಾವಿದರನ್ನ ನೀವು ನೋಡಿರ್ತೀರಾ. ಹಾಗಿದ್ರೆ ಈ ಒಂದು ಮೀಟು ಅಭಿಯಾನ ಎಷ್ಟರ ಮಟ್ಟಿಗೆ ಒಂದು ಉತ್ತಮ ಅಂತ? ಯಾವುದೇ ಅಭಿಯಾನ ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ, ಆದರೆ ಅದು ಕೆಟ್ಟ ದಾರಿ ಹಿಡಿಬಾರ್ದು ಅಷ್ಟೆ. ಈಗ ಶೋಷಣೆ ಅನ್ನೋದು ಹೆಂಗಸರಿಗೂ ಗಂಡಸರಿಗೂ ಈಕ್ವಲ್ ಆಗಿದೆ. ಈಗ ಲೈಂಗಿಕ ದೌರ್ಜನ್ಯ ಅಂದಾಗ ನಾವು ನೋಡೋದು ಬರೀ ಫಿಸಿಕಲ್ ಅಬ್ಯೂಸ್ ಅಂತ ಮಾತ್ರ ಲೈಂಗಿಕ ದೌರ್ಜನ್ಯ ಅಲ್ಲ ಅಂತ ಅಂದ್ಕೊಂಡಿದೆ. ಈಗ ಇವರೊಬ್ಬರು ಕಲಾವಿದೆಯಾಗಿ ಅವರ ಕಲೆಗೆ ನಾನು ಅಡ್ಡಿಪಡಿಸೋದು ಕೂಡ ಒಂದು ರೀತಿಯಲ್ಲಿ ಶೋಷಣೆ ಅಥವಾ ಲೈಂಗಿಕ ದೌರ್ಜನ್ಯ ಅಂದ್ಕೊಳ್ತಾರೆ. ಈಗ ಸಿನಿಮಾ ಕ್ಷೇತ್ರ, ನಾಟ್ಯ ಕ್ಷೇತ್ರ ಅಥವಾ ನಾಟಕ ಕ್ಷೇತ್ರದಲ್ಲಿ ಮಹಿಳೆಯರ ಬಗೆಗಿನ ದೌರ್ಜನ್ಯ ಯಾಕೆ ನಡೆಯುತ್ತೆ ಅನ್ನೋದನ್ನು ನಾವು ಹಿನ್ನೆಲೆ ನೋಡಬೇಕಾಗತ್ತೆ. ಈ ಅಭಿಯಾನ ಒಳ್ಳೆಯದೇ, ಆದರೆ ಆ ಅಭಿಯಾನವನ್ನು ಒಂದು ಟೂಲ್ ಆಗಿ ಇನ್ನೊಬ್ಬರನ್ನು ಅವರ ಇಮೇಜನ್ನು ಹಾಳು ಮಾಡೋದಕ್ಕೆ ಬಳಕೆ ಆಗದೇ ಇದ್ದರೆ ಖಂಡಿತ ಅಭಿಯಾನ ಒಳ್ಳೆಯದಂತ ನನಗೆ ಅನ್ನಿಸ್ತಾ ಇದೆ. ಮೇಡಮ್, ನಾವೊಂದು ಇಲ್ಲಿ ಗಮನಿಸ್ಬೋದು, ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಬೇರೆ ನಾವು ಇಂಡಸ್ಟ್ರಿ ಅನ್ನಲ್ಲ, ಬಾಲಿವುಡ್, ಹಾಲಿವುಡ್ ಅದು ಬಿಟ್ಟು ಹಾಕಿ, ಆದರೆ ಸ್ಯಾಂಡಲ್ವುಡ್ ಹತ್ರ ನಾವು ಬಂದರೆ ಹಲವು ನಾಯಕಿಯರಿಗಾಗಲೇ ಧ್ವನಿ ಎತ್ತಿದ್ದಾರೆ. ಅದರಲ್ಲೂ ಮೊದಲಿಗೆ ನಾವು ಗಮನಿಸಿರ್ಬೋದು, ರಘು ದೀಕ್ಷಿತ್ ಅವರ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಒಂದರ ಮೇಲೆ ಎಲ್ಲ ಒಂದು ನಾಯಕಿಯರು ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಸೊ ಇದು ಒಂದು ಕರ್ನಾಟಕದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಕಾಣ್ತಾ ಇರೋದು ಯಾವ ಮಟ್ಟದಲ್ಲಿದೆ ಹಾಗಿದ್ರೆ ಕನ್ನಡ ಇಂಡಸ್ಟ್ರಿ? ಕರ್ನಾಟಕ ಮಾತ್ರ ಅಲ್ಲ, ಪೂರ್ತಿ ಭಾರತದಲ್ಲಿ ಎಲ್ಲ ಕಡೆ ಒಂದೊಂದು ರೀತಿ ಆಗ್ತಾ ಉಂಟು. ಬಟ್ ನಮ್ಮ ಒಂದು ಕರ್ನಾಟಕಕ್ಕೆ ಅದರದ್ದೇ ಆದ ಒಂದು ಸಂಪ್ರದಾಯಗಳಿದೆ, ಹಾಗು ಹೋಗುಗಳಿದೆ. ನಾವು ನಾರ್ತ್ ಅನ್ನ ಬಿಟ್ರೆ ಈ ಕಡೆ ಸೌತ್ ಅಲ್ಲಿ ಅವರಿಗೆ ಆದಂತ ಕಲ್ಚರ್ ಇದೆ. ಸೊ ಅದೆಲ್ಲ ಇವಾಗ ಹೋಗ್ತಾ ಇದೆಯಾ ಹೇಗೆ? ಅದೇ ನಾವೀಗ ತಮಿಳ್ನಾಡು ಎನ್ಸ್ಕೊಂಡ್ರೆ ಅದರಲ್ಲಿ ಅಷ್ಟರ ಮಟ್ಟಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ನಮಗೆ ಇಮಿಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಸೊ ಅವರನ್ನು ನೋಡಿ ನಾವು ಟ್ರೈ ಮಾಡ್ತೇವೆ, ನಾವು ಬೇರೆ ವೆಸ್ಟರ್ನೈಸ್ ಆಗಲಿಕ್ಕೆ. ಜನರಲಿ ಮೆನ್ನೆಲ್ಲ ಹೇಗೆ ನೋಡ್ತಾರೆ ನಮ್ಮನ್ನು, ಓಕೆ ಸಂಸ್ಕೃತಿ, ಒಂದು ಸ್ಟಿಕರ್ ಹಾಕೊಂಡ್ರೆ, ಒಂದು ಕೂದಲು ಕಟ್ಕೊಂಡ್ರೆ ಅವರ ಅಪಿಯರೆನ್ಸ್ ಬೇರೆ ಇರ್ತದೆ. ಸೊ ಜನರಲಿ ಅವರ ವ್ಯೂಸ್ ಚೇಂಜ್ ಇರ್ತದೆ. ಜನರಲ್ ಮೆನ್ ಹೇಳ್ತಾ ಇದ್ದೇನೆ. ಬಟ್ ಸಪೋಸ್ ತಮಿಳ್ನಾಡಿಗೆ ಹೋದರೆ ಎಲ್ಲರೂ ಅದೇ ಥರ ಇರ್ತಾರೆ. ಇಲ್ಲಿ ಹಾಗಲ್ಲ, ನಾವೆಲ್ಲ ಒಂದು ಸ್ವಲ್ಪ ಮಾಡರ್ನೈಸ್ ಆಗಿದ್ದೇವೆ ಆ್ಯಂಡ್ ಸಮಥಿಂಗ್ ಗ್ಲಾಮರಸ್ ಫೀಲ್ಡ್ ಜಾಸ್ತಿ ಹಿಡಿತಾ ಇದ್ದೇವೆ. ಈಗ ನಾವು ನನ್ನ ಭರತನಾಟ್ಯ ಫೀಲ್ಡ್ ಅಂತ ಹೇಳಬೇಕಾದ್ರೆ ತಮಿಳ್ನಾಡಲ್ಲಿ ರಸ್ತೆಯಲ್ಲಿ ಭರತನಾಟ್ಯ ಉಂಟು.
ಅದೇ ಕರ್ನಾಟಕದಲ್ಲಿ ಆ ಥರ ಇಲ್ಲ, ಎಲ್ಲರೂ ವೆಸ್ಟರ್ನೈಸ್ ಆಗ್ತಾ ಇದ್ದಾರೆ. ಪೇರೆಂಟ್ಸಿಗೂ ಮಕ್ಕಳು ವೆಸ್ಟರ್ನ್ ಡ್ಯಾನ್ಸ್ ಕಲಿಬೇಕು ಆ ಥರ ಎಲ್ಲ ಇಚ್ಛೆ ಬಂದ್ಬಿಟ್ಟಿದೆ. ಆಬ್ವಿಯಸ್ಲಿ ಅವರ ವೇ ಆಫ್ ಥಿಂಕಿಂಗ್ ಸಹ ಚೇಂಜ್ ಆಗ್ತದೆ. ಹುಡುಗರಾಗಲಿ ಹುಡುಗಿಯರಾಗಲಿ ಆ ಥರ ಥಿಂಕ್ ಮಾಡ್ತಾರೆ. ಅವರ ಥಿಂಕಿಂಗ್ ಸಹ ಆ ಬಾಡಿ ಲೆವೆಲ್ಗೆ ನಿಂತು ಹೋಗ್ತದೆ, ಮೆಂಟಲ್ ಲೆವೆಲ್ಗೆ ಹೋಗುತ್ತಿಲ್ಲ. ಸೊ ಹೀಗಿರುವಾಗ ಕರ್ನಾಟಕದಲ್ಲಿ ಆಗುವ ಚಾನ್ಸಸ್ ಹೈಯೆಸ್ಟ್ ಉಂಟೆ. ಓಕೆ ಸರ್, ನೀವೊಂದು ಗಮನಿಸಬಹುದು, ಹಿಂದಿನ ಕಾಲದಲ್ಲಿ ಕಲೆಗೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇತ್ತು. ಒಂದು ಯಕ್ಷಗಾನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಸಿನಿಮಾ ಆಗಿರ್ಬೋದು, ಯಾವುದೇ ಒಂದು ರಂಗ ಆಗಿರ್ಬೋದು, ಅದಕ್ಕೆ ತನ್ನದೇ ಆದ ಒಂದು ಮಹತ್ವ ಇತ್ತು. ಆದ್ರೆ ಬರ್ತಾ ಬರ್ತಾ ಇವಾಗ ಯಾವ ರೀತಿ ಅದು ಚೇಂಜಸ್ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಮಹತ್ವ ಯಾವ ಕಲೆಗೂ ಕಡಿಮೆ ಆಗಿಲ್ಲ. ಆ ಕಲೆಯಲ್ಲಿ ಯಾರು ಅರ್ಧಂಬರ್ಧ ತೊಡಗಿಸ್ಕೊಂಡಿರ್ತಾರೆ ಅವರು ಆ ಕಲೆಗೆ ಕೊಡುವ ಗೌರವ ಕಡಿಮೆ ಆದಾಗ ಅವರನ್ನು ನೋಡಿದವರು ಇನ್ನೊಬ್ರು ತಿಳ್ಕೊಳ್ತಾರೆ ಬಹುಶಃ ಇದು ಇಷ್ಟೇ ಅಂತ. ಇದು ನಾನು ಹೇಳಿದ ಕಮಿಟ್ಮೆಂಟ್ ಅಂತ. ಒಬ್ಬ ಸಾಹಿತಿ ಆಗಲಿ, ನೃತ್ಯಗಾರ, ನಾಟಕ, ಸಿನಿಮಾ ಯಾವುದರಲ್ಲೂ ಕೂಡ ಅದರ ಪೂರ್ತಿ ಗ್ರಾಮರ್ ಕಲಿತು ಆ ಬದ್ಧತೆಯಿಂದ ಅದರಲ್ಲಿ ಕೆಲಸ ಮಾಡೋನಿಗೆ ಖಂಡಿತ ಇಂಥ ಶೋಷಣೆ, ದೌರ್ಜನ್ಯ ಇಂಥದಕ್ಕೆಲ್ಲ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ, ಅಂಥ ಮನಸ್ಥಿತಿ ಬರೋದಿಲ್ಲ. ಇದರ ಹಿಂದೆ ಪೇರೆಂಟಿಂಗ್ ಬಹಳ ದೊಡ್ಡ ಇಶ್ಯೂ. ಈಗ ನಾನೊಬ್ಬ ಸೈಕಾಲಜಿ ವಿದ್ಯಾರ್ಥಿಯಾಗಿ ನನ್ನ ಕೌನ್ಸಿಲಿಂಗ್ ಸೆಂಟ್ರಿಗೆ ಬರುವಂಥ ಕೇಸ್ಗಳನ್ನು ಅಧ್ಯಯನ ಮಾಡಿದಾಗ ನನಗೆ ಅನಿಸಿದ್ದು, ಯಾಕೆ ಒಬ್ಬ ಹುಡುಗನಿಗೆ ಒಂದು ಹುಡುಗಿಯ ಬಗ್ಗೆ ಆ ದೃಷ್ಟಿಕೋನ ಬೆಳೆಯುತ್ತೆ, ಅಥವಾ ಒಂದು ಹುಡುಗಿಗೆ ಒಂದು ಹುಡುಗನ ಬಗ್ಗೆ ಯಾಕೆ ಆ ಥರದ ದೃಷ್ಟಿಕೋನ ಬೆಳೆಯುತ್ತೆ ಅನ್ನೋದೇ ದೊಡ್ಡ ಅಧ್ಯಯನದ ವಿಷಯ. ಇತ್ತೀಚಿನ ದಿನಗಳಲ್ಲಿ ಪೇರೆಂಟಿಂಗಲ್ಲಿರುವಂಥ ಸಮಸ್ಯೆಗಳು ಬಹಳ ದೊಡ್ಡದಾಗಿದೆ. ಅದು ಕ್ರಮೇಣ ಅದೇ ಪೇರೆಂಟಿಂಗಿಂದ ಬಂದವರ ತಾನೇ ಸಿನಿಮಾ ರಂಗಕ್ಕೂ ಬರ್ತಾರೆ, ನಾಟಕ ರಂಗಕ್ಕೂ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಎಲ್ಲಿ ಬಿಹೇವಿಯರಲ್ ಮೋಲ್ಡಿಂಗ್ ಅಂತ ನಾವೇನು ಮಾತಾಡ್ತೀವಿ, ಆ ಮೋಲ್ಡಿಂಗ್ ಆಗೋ ಜಾಗದಲ್ಲಿ ಸರಿಯಾಗಿ ಆಗದಿದ್ದರೆ ಖಂಡಿತ ಅದು ಎಲ್ಲೋ ಒಂದು ಕಡೆ ಪೀಪೌಟ್ ಆಗುತ್ತೆ, ಅಲ್ಲಿ ಜನರ ಹತ್ರ ಅದು ಹೋಗೇ ಹೋಗುತ್ತೆ. ಇದು ನಾನು ಕಂಡುಕೊಂಡಾಗೆ ಈ ಕಲೆಗೆ ಮಹತ್ವ ಖಂಡಿತ ಇವತ್ತು ಕಡಿಮೆ ಆಗಿಲ್ಲ, ಮೊದಲಿದ್ದಾಗ ಇನ್ನೂ ಹೆಚ್ಚಾಗಿದೆ. ಯಾಕಂದರೆ ಈಗ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಿಂದ ಆ ಕಲೆಗೆ ಹೆಚ್ಚು ಗೌರವ ಸಿಗ್ತಾ ಇದೆ ಈಗ, ಮತ್ತು ಹೆಚ್ಚು ಪ್ರಚಾರ ಆಗ್ತದೆ. ಆ ತೊಡಗಿಸಿಕೊಳ್ತಾ ಇರೋವರ ಬದ್ಧತೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ ಮೇಡಮ್, ಇಲ್ಲೊಂದು ವಿಶೇಷತೆಯನ್ನು ನಾವು ಗಮನಿಸಬಹುದು. ಎಷ್ಟೋ ಸ್ಯಾಂಡಲ್ವುಡ್ ನಟಿಯರು, ನೀವು ಬೇರೆ ಹೇಳಿದ್ರಿ, ಬೇರೆ ವುಡ್ಗಳಲ್ಲಿ ನಾವು ಹೇಳೋದು ಬೇಡ, ಅಲ್ಲಿ ಈಗಾಗಲೇ ಧ್ವನಿ ಎತ್ತಿದ್ದಾರೆ. ಆದರೆ ಸ್ಯಾಂಡಲ್ವುಡ್ ಕಡೆ ನಾವು ಕಣ್ಣ ಆಡಿಸಿದ್ರೆ ಎಷ್ಟೋ ನಟಿಮಣಿಯರು ಈಗ ಎದ್ದೇಳ್ತಾ ಇದ್ದಾರೆ. ಈ ತರ ನಮಗೆ ಅನುಭವ ಆಗಿದೆ, ನಮ್ಮನ್ನ ಈ ತರ ನೋಡ್ಕೊಂಡು ನಮಗೆ ಈ ತರ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದನ್ನ ಬಾಯ್ ಬಿಟ್ಟಿದ್ದಾರೆ. ಸಂಗೀತ ಭಟ್ ಆಗಿರ್ಬೋದು, ಅದೇ ರೀತಿ ಸಾಕಷ್ಟು ನಟಿಮಣಿಯರು ಈಗಾಗಲೇ ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಎಲ್ಲೋ ಒಂದು ಕೆಲವರು ಹೇಳ್ತಾ ಇದ್ದಾರೆ, ಒಂದು ಆರ್ಟಿಸ್ಟಿಗೆ ಏನ್ ಬೇಕು, ಅವರ ಕಲೆಗೆ ಪ್ರಾಮುಖ್ಯತೆ ಕೊಡಬೇಕು, ಅವರ ಒಂದು ಈ ತರ ಫಿಲಪ್ ಮಾಡ್ಲಿಕ್ಕಿರುತ್ತೆ, ನಾವು ಈ ಕಲೆಯಲ್ಲಿ ಪ್ರಾಮುಖ್ಯ ಅಂದ್ರೆ ಏನೋ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಈ ತರ ಇಷ್ಟು ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಲಾಸ್ಟ್ಗೆ ಕಮಿಟ್ಮೆಂಟ್ ಅಂತ ಒಂದು ಹಾಕ್ತಾರೆ. ಇದು ಅವಶ್ಯಕತೆ ಇದೆಯಾ? ಹಾಗಿದ್ರೆ ಕಮಿಟ್ಮೆಂಟ್ ಆ್ಯಕ್ಚುಲಿ ಹಾಗೆ ಅಂತ ಯಾರು ಕೊಡಲಿಕ್ಕೆ ರೈಟ್ಸ್ ಇಲ್ಲ ಅವರಿಗೆ. ಈಗ ಕಲೆ ಅಂದರೆ ಒಂದು ಆ್ಯಕ್ಟ್ ಇರಲಿ ಅಥವಾ ಡ್ಯಾನ್ಸ್ ಇರಲಿ, ಅದಕ್ಕೆ ಒಂದು ಇಷ್ಟಂತ ರಿಸ್ಟ್ರಿಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಇಷ್ಟೇ ರೀತಿಯಲ್ಲಿ ನೀವು ಕಮಿಟ್ ಮಾಡಿ ನಮ್ಮ ಜೊತೆಗೆ ಇರಬೇಕು, ನಮ್ಮ ಜೊತೆಗೆ ವರ್ಕ್ ಮಾಡಬೇಕು ಅಂತ ಹೇಳುವ ರೈಟ್ ಯಾರಿಗೂ ಇಲ್ಲ. ಈಗ ದೊಡ್ಡ ಇಂಡಸ್ಟ್ರಿಯಲ್ಲಿ ಓಕೆ, ಅವರ ಬ್ರೈನ್ ಬೇಕಿರ್ತದೆ. ಈಗ IT ಸೆಂಟರ್ಸಲ್ಲಿ ಅವರ ಬ್ರೈನ್ ಬೇಕಿರ್ತದೆ, ಸೊ ಯು ಹ್ಯಾವ್ ಟು ಕಮಿಟ್ ಫಾರ್ 3 years ಅಂತ ಹಾಗೆ ಕೇಳ್ತಾರೆ. ಬಟ್ ಆರ್ಟಿಸ್ಟ್ನವರಿಗೆ ಆ ಥರ ಕಮಿಟ್ಮೆಂಟ್ ಹಾಕೋದು ಇಟ್ಸ್ ಅಂದರೆ ಒಂದು ಅಬ್ಸರ್ಡ್ ವಿಷಯ. ಆದರೂ ಪರ್ಟಿಕ್ಯುಲರ್ ಈಗ ನಮ್ಮ ಡ್ಯಾನ್ಸ್ ಹೇಳಬೇಕಾದ್ರೆ ಒಂದು ಟೀಚರ್ ಜೊತೆಗೆ ಇಷ್ಟು ಕಮಿಟ್ಮೆಂಟಾ ಅದು ಬೇಕಿರ್ತದೆ. ಅಲ್ಲ, ಆ ಕಮಿಟ್ಮೆಂಟ್ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿರೋದಿರಲ್ಲ. ಹಾಗಿದ್ರೆ ಯಾವ ತರ ಕಮಿಟ್ಮೆಂಟ್ಸ್ಗಳು ಅಂತ? ಈಗ ಸ್ಯಾಂಡಲ್ವುಡ್ ಹೇಳಬೇಕಾದ್ರೆ ಆ ಫೀಲ್ಡೇ ಸ್ವಲ್ಪ ಗ್ಲಾಮರಸ್. ಅದರಲ್ಲಿ ಟಾಪಿಕ್ ಇರೋದೇ ಶೃಂಗಾರ ಭಾವ, ಎಲ್ಲರೂ ರೊಮ್ಯಾನ್ಸ್, ಐ ಮೀನ್ ಎವ್ರಿಥಿಂಗ್ ಈಸ್ ಎಕ್ಸ್ಪೋಸ್ಡ್. ಅದು ಆ ಫೀಲ್ಡ್ ಆ ಥರ ಇರುವಾಗ ಕಮರ್ಷಿಯಲೈಸ್ಡ್ ಫೀಲ್ಡಲ್ಲಿ ಅವ್ರ ಕಮಿಟ್ಮೆಂಟ್ ಏನೂ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಶುಡ್ ಬಿ ಲೈಕ್ ಫಸ್ಟಿಗೆ ಗೊತ್ತಿರಬೇಕು. ಈಗ ಎಲ್ಲ ಪೇರೆಂಟ್ಸ್ ಅಲೌಡ್ ಮಾಡೋದಿಲ್ಲ, ಬಿಕಾಸ್ ದೇ ನೋ ವಾಟ್ ಇಟ್ ಈಸ್, ಅದರಲ್ಲಿ ಏನು ಉಂಟಂತ. ಬಟ್ ನೇಮ್ ಫೇಮ್ ಬೇಕು, ನಮಗೆ ಹೆಸರು ಬೇಕು ಅಂತ ಆ ಫೀಲ್ಡಲ್ಲಿ ಇಳಿದ ನಂತರ ಅದರಲ್ಲಿ ಈಜಾಡಲಿಕ್ಕೂ ಕಲಿಬೇಕು. ಸೊ ಈ ಥರ ಯೂಸ್ ಮಾಡೋದನ್ನು ಅವ್ರು ಯೂಸ್ ಆಗೋಳೋದು ಇಟ್ಸ್ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಕಮಿಟ್ಮೆಂಟ್ ಅಂತ ಹಾಕಿದ ಕೂಡಲೇ ಐ ಥಿಂಕ್ ಎಲ್ಲವನ್ನು ಒಪ್ಕೊಂಡು ಹುಡುಗಿ ಅದರಲ್ಲಿ ಹೋಗಬೇಕು. ನೋ, ಶಿ ಹ್ಯಾಸ್ ಟು ಆಸ್ಕ್ ವಾಟ್ ಇಟ್ ಈಸ್, ನಾನು ಏನೇನೆಲ್ಲ ಕಮಿಟ್ಮೆಂಟ್ ಕೊಡಬೇಕು. ಆ ಥರದಾಗ ಅವಳು ರೆಡಿ ಇದ್ದರೆ ಫೈನ್, ಅವಳು ಇಲ್ಲದಿದ್ದರೆ ಅವಳು ರೆಡಿ ಆದರೆ ಶಿ ವಿಲ್ ಬಿಕಮ್ ಪ್ರಾಸ್ಟಿಟ್ಯೂಟ್ ಆಬ್ವಿಯಸ್ಲಿ. ಬಟ್ ಅವಳು ರೆಡಿ ಇಲ್ಲ ಅಂದರೆ ಶಿ ಶುಡ್ ನಾಟ್ ಎಂಟರ್ ಇನ್ ಟು ಇಟ್. ಆಬ್ವಿಯಸ್ಲಿ ಹಾಗೆ ಆಗ್ತದೆ. ಇನ್ನೊಂದು ನಾವು ಗಮನಿಸ್ಬೋದು, ಎಷ್ಟೋ ಹಿಂದಿನ ಕಾಲದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಭಾರತಿ ಇರ್ಬೋದು, ಸಾಕಷ್ಟು ಕಲ್ಪನಾ ಅವರು ಇರ್ಬೋದು, ಅವರು ತನ್ನದೇ ಆದ ಒಂದು ಕಲೆಯಿಂದ ಅಥವಾ ಒಂದು ಭಾವದಿಂದ ಆಗಿರ್ಬೋದು ಅಥವಾ ಆಕ್ಟಿಂಗ್ ಮೂಲಕ ಜನರ ಮನಸ್ಸನ್ನ ಗೆದ್ದಿರುವಂಥದ್ದು. ಆದರೆ ಈಗಿನ ಕಾಲದಲ್ಲಿ ಅಂಥದ್ದು ಯಾವುದೇ ಒಂದು ಭಾವನೆಗಳು ಕಾಣ್ತಾ ಇಲ್ವಾ? ಅಥವಾ ನಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳೋದಕ್ಕಿಂತ ಇಂತಹ ಒಂದು ಚಟುವಟಿಕೆಗಳೇ ಜಾಸ್ತಿ ಆಗ್ತದೆ ಅಂತ ಅದು ಜಾಸ್ತಿ ಆಗ್ತಾ ಉಂಟು, ಅದಕ್ಕೇನು ಎರಡು ಮಾತಿಲ್ಲ.
ಅದು ಹಿಂದೆಯಿಂದ ಒಂದು ಮೂವಿ ಅಂದರೆ ಎಷ್ಟು ದಿವಸ ಇರ್ತದೆ, ಹಾರ್ಡ್ಲಿ ಒಂದು 3 months 4 months ಶೂಟ್ ಆಯಿತು. ಅದರ ನಂತರ ಉಳಿದ ದಿವಸ ಏನು ಮಾಡ್ತಾರೆ, ಅವರಿಗೆ ಸರ್ವೈವ್ ಆಗಬೇಕಂದ್ರೆ ಅವರದ್ದು ಸೌಂದರ್ಯವನ್ನು ನೋಡ್ಕೋಬೇಕು, ಅವರಿಗೆ ಮನೆ ನೋಡ್ಕೋಬೇಕು, ಗಾಡಿ ಮೇಂಟೈನ್ ಮಾಡಬೇಕು, ಎಲ್ಲಿಂದ ಹಣ ತಗೊಂಡ್ಬರ್ತಾರೆ. ದೇ ಹ್ಯಾವ್ ಟು ಮೇಂಟೈನ್ ದೆಮ್ಸೆಲ್ವ್ಸ್. ಇದನ್ನೆಲ್ಲ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಗೆಟ್ ಇನ್ ಟು ಡರ್ಟ್. ಆಮೇಲೆ ಆದ ನಂತರ ನನಗೆ ಹೀಗೆ ಹರಾಸ್ಮೆಂಟ್ ಆಯಿತು, ಇನ್ನೊಬ್ಬರಿಗೆ ಸರ್ ಆಲ್ರೆಡಿ ಹೇಳಿದ ಹಾಗೆ ಇನ್ನೊಬ್ಬರ ಹೆಸರು ಹಾಕಿ ಅವರನ್ನ ಹೆಸರು ಹಾಳು ಮಾಡೋದು, ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಓಕೆ, ನಾ ಇಲ್ಲೊಂದು ಗಮನಿಸಬೇಕು ಮೇಡಮ್, ಬರ್ತೀನಿ. ಏನಂದರೆ ಸಾಕಷ್ಟು ಪ್ರೊಫೆಷನ್ಸ್ ಇರುತ್ತೆ, ಕೇವಲ ಒಂದು ಸಿನಿ ಇಂಡಸ್ಟ್ರಿ ಅಂತಲ್ಲ, ಇಂಜಿನಿಯರಿಂಗ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ಬೇರೆ 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 ಪ್ರೊಫೆಷನ್ ಇರುತ್ತೆ, ಅವರವರದ್ದೇ ಒಂದು ಕೆಲಸಗಳಂತ ಇರುತ್ತೆ. ಆದರೆ ಸಿನಿರಂಗಕ್ಕೆ ಮಾತ್ರ ಇದು ಸೀಮಿತ ಯಾಕೆ? ಸಿನಿರಂಗದಲ್ಲಿ ಮಾತ್ರ ಕಲಾವಿದರಿರೋದಾ, ಬೇರೆ ಎಲ್ಲೂ ಇಲ್ವಾ, ಹುಡುಗಿರೇ ಇಲ್ವಾ ಅಂತ? ಯಾಕಂದ್ರೆ ಇವಾಗ ಪ್ರತಿಯೊಬ್ಬರು ಧ್ವನಿ ಎತ್ತುತ್ತಾ ಇರೋದು ಅಂಥದ್ದು ಸಿನಿ ಇಂಡಸ್ಟ್ರಿ ಅವರು. ಬಿಕಾಸ್ ಅದು ಫೀಲ್ಡೇ ಹಾಗುಂಟು, ಇಟ್ ಈಸ್ ಗ್ಲಾಮರಸ್ ಆಸ್ ಐ ಆಲ್ರೆಡಿ ಸೆಟ್. ಈಗ ನಮ್ಮ ಭರತನಾಟ್ಯ ತಗೊಳ್ಳಿ, ಐ ಡೋಂಟ್ ಥಿಂಕ್ ಯಾರಾದರೂ ಬಂದು ಕಮೆಂಟ್ ಮಾಡ್ತಾರೆ, ಯಾವ ಹುಡುಗಿ ಸಹ ಬಂದು ಹೇಳಲಿಕ್ಕಿಲ್ಲ ನಮ್ಮ ಇವರು ಹೀಗೆ ಮಾಡಿದ್ರು, ಹಾಗೆ ಕಷ್ಟ ಕೊಟ್ಟರು. ಇಲ್ಲ ಆಗಲಿಲ್ಲ ಅಂದರೆ ಇನ್ನೊಂದು ಗುರು ಇದ್ದಾರೆ, ಸೊ ಇಟ್ ಇಸ್ ಈಸಿ, ಇನ್ನೊಮ್ಮೆ ಪರ್ಫಾರ್ಮ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಲೈಕ್ ದಟ್. ಇಂಥ ಕ್ಷೇತ್ರದಲ್ಲಿ ಎಲ್ಲಿ ದೇವರು, ಎಲ್ಲಿ ಭಕ್ತಿ, ಎಲ್ಲಿ ಪೂಜೆ, ಎಲ್ಲಿ ಅರ್ಚನೆ ಆಗ್ತದೆ, ಅಲ್ಲಿ ಅಂತ ಪ್ರಾಬ್ಲಮ್ ಆಗೋದಿಲ್ಲ, ಕಲೆಗೆ ಹಾಗೆ ಅಡ್ಡಿ ಇಲ್ಲ. ಆದರೆ ಇಂಥ ಫೀಲ್ಡ್ ಉಂಟು ಎಲ್ಲಿ ಗ್ಲಾಮರ್ ಬರ್ತದೆ, ಎಲ್ಲಿ ನೋಡಲಿಕ್ಕೆ ಚಂದ ಉಂಟು, ಎಲ್ಲಿ ಗ್ಲಿಟರ್ಸ್ ಉಂಟು, ಎಲ್ಲಿ ಬ್ಯೂಟಿ ಉಂಟು, ಆಬ್ವಿಯಸ್ಲಿ ಅಲ್ಲಿ ಪ್ರಾಬ್ಲಮ್ ಇರ್ತದೆ. ಓಕೆ ಸರ್, ನಿಮಗೊಂದು ಕ್ವಶನ್ಸ್. ಇವಾಗಲೇ ಒಂದು ನಾಟಕ ಅನ್ನುವಂಥದ್ದು ನಾವು ಹಿಂದಿನ ಕಾಲಕ್ಕೆ ಹೋದರೆ ಅಲ್ಲಿ ಹುಡುಗಿಯರು ಕಡಿಮೆ, ಮನೆಯಲ್ಲಿ ಬಿಡಲ್ಲ. ಹೆಣ್ಮಕ್ಳಿಗೆ ನಿಮಗೆ ಇದು ನಾಟಕ ಸೂಟ್ ಅಲ್ಲ, ನೀವು ಯಕ್ಷಗಾನ ಮಾಡುವಂಥ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಹುಡುಗಿಯರು ಎಂಟ್ರಿ ಆಗಿದ್ದಾರೆ, ಹೆಣ್ಮಕ್ಳು. ಗಂಡು ಮಕ್ಕಳಿಗೆ ಮಾತ್ರ ಅದು ಪ್ರಾಧಾನ್ಯತೆ ಅನ್ನುವಂಥದ್ದು, ಅದು ಒಂದು ಕಾರಣನಾ ಅಂತ ಹಾಗಿದ್ರೆ? ಇಲ್ಲ, ರಂಗಭೂಮಿಯಲ್ಲಿ ಒಟ್ಟು ಭಾರತೀಯ ಸಾಮಾಜಿಕ ಪದ್ಧತಿ ಹೇಗೆ ಬೆಳೆದು ಬಂದಿದೆ ಹಾಗೆ ಹೆಣ್ಮಕ್ಕಳ ಪ್ರವೇಶಗಳು ಬೇರೆ ಬೇರೆ ರಂಗಕ್ಕೆ ಗ್ರ್ಯಾಜುಯಲಿ ಬೆಳ್ಕೊಂಡು ಬಂದಿದೆ. ನನಗನ್ನಿಸ್ತದೆ ಯಾರೂ ಬ್ಯಾನ್ ಮಾಡಲಿಲ್ಲ. ಅಂದರೆ ನಮ್ಮ ಒಟ್ಟು ಏನು ಭಾರತೀಯ ಮನಸ್ಥಿತಿ ಇದೆಯಲ್ಲ, ಇವತ್ತಿಗೂ ಕೂಡ ಅದೇ ಭಾರತೀಯ ಮನಸ್ಥಿತಿಯಲ್ಲಿರುವಂಥ ಎಷ್ಟೋ ಹೆಂಗಸರಿಗೆ ಅವರು ಲೈಮ್ ಲೈಟಿಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅವರಿಗೆ. ಸೊ ಇದು ಮನೋಧರ್ಮ ಅಥವಾ ಅಗೇನ್ ನಾನು ಆಗಲೇ ಹೇಳಿದಾಗ ಅದು ಮೋಲ್ಡಿಂಗ್ ಪ್ರೆಸ್, ಅವ್ರು ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಮಹಿಳೆಯರು ಯಾವುದೇ ರಂಗದಲ್ಲಿ ಕೆಲಸ ಮಾಡೋದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ಅದು ಆಕ್ಷೇಪಿಸೋ ಸರಿಯೂ ಅಲ್ಲ. ಆದರೆ ಆ ಮಹಿಳೆಯರು ಆ ರಂಗಕ್ಕೆ ಬಂದಾಗ ನಾನು ಹೇಗೆ ಇರಬೇಕಲ್ಲಿ ಅನ್ನೋದನ್ನು ತೀರ್ಮಾನ ಮಾಡೋದಿದೆಯಾ, ಅದು ಬಹಳ ಮುಖ್ಯ ಆಗುತ್ತೆ. ಈಗ ಶೋಷಣೆ ಅನ್ನೋದು ನೀವು ಹೇಳಿದಾಗ ಸಿನಿಮಾ ರಂಗಕ್ಕೆ ಮಾತ್ರ ಅಲ್ಲ. ಯಾಕೆ ನಾನೊಬ್ಬ HR ಕನ್ಸಲ್ಟೆಂಟ್ ಆಗಿ ಟ್ರೈನರ್ ಆಗಿ ತುಂಬ ಕಂಪ್ನಿಗಳಿಗೆ ಹೋಗ್ತೇನೆ ಪ್ರತಿ ವರ್ಷ. ಎಲ್ಲ ಕಡೆ ಕೂಡ ಒಂದು ಕಾರ್ನರಲ್ಲಿ ಈ ಕ್ವಶನ್ಸು ಡಿಸ್ಕಷನ್ ಇದೇ ಇರುತ್ತೆ, ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ. ಅವರು ಜನರಲಿ ಅವರಿಗೆ ಅಲ್ಲಿ ಕ್ವಶನ್ ಮಾಡಲಿಕ್ಕೆ ಆಗದಿದ್ದಾಗ ಇಂಥ ಕೌನ್ಸಿಲರ್ಸ್ ಹೋದಾಗ ಈಗೇನು ಮೀಟು ಅಂತ ಒಂದು ಅಭಿಯಾನ ಆಗುತ್ತೆ, ಅದೇ ಥರದ ಅಭಿಯಾನದ ಹಾಗೆ ಪ್ರಶ್ನೆಗಳಲ್ಲಿ ಮೂಡ್ಕೊಳ್ತಾ ಇದೆ. ಹಾಗಾಗಿ ಇದು ಏನು ಹೇಳ್ತೇನೆ, ಈ ನಾಟಕಕ್ಕೆ ಹೆಂಗಸರು ಪ್ರವೇಶ ಆದಮೇಲೆ ಹಾಗಾಯಿತು ಅದೆಲ್ಲ ಅಲ್ಲ. ಹೆಂಗಸರ ಪ್ರವೇಶ ಖಂಡಿತ ಇರಬೇಕು, ಆದರೆ ಪ್ರವೇಶ ಆದಮೇಲೆ ಹೆಂಗಸು ಮತ್ತು ಗಂಡ ಅಥವಾ ಹುಡುಗ ಅಥವಾ ಹುಡುಗಿಯ ಮಧ್ಯೆ ಆ ಬಾಂಡಿಂಗ್ಸನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಖಂಡಿತ ನಾನು ಇಷ್ಟು ವರ್ಷ ರಂಗಭೂಮಿಯಲ್ಲಿ ಕಂಡುಕೊಂಡ ಹಾಗೆ ನನಗೆಲ್ಲೂ ಹಾಗೆ ಅನಿಸ್ಲಿಲ್ಲ. ಒಂದು ಹುಡುಗಿಯನ್ನು ಈಗ ನಾಟಕದಲ್ಲಿ ಅಪ್ಕೊಳ್ತಾರೆ, ಎತ್ಕೊಂಡು ಓಡಾಡ್ತಾರೆ. ಈಗ ಇತ್ತೀಚಿನ ನಾಟಕಗಳು ನೋಡಿ, ಈಗ NST ಆಗಲಿ, ನೀನಾಸಮ, ಎಲ್ಲ ಆಧುನಿಕ ನಾಟಕಗಳಲ್ಲಿ ಕೂಡ ಸಿನಿಮಾ ರಂಗದಲ್ಲಿ ಇರುವಷ್ಟೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆ. ಆದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದ ಕೂಡಲೇ ಮಾನಸಿಕವಾಗಿ ಬದಲಾಗಬೇಕು ಅಂತ ಯಾವ ನಿಯಮ ಇಲ್ಲ. ಅದು ಸಿನಿಮಾಕ್ಕಿಂತ ರಂಗಭೂಮಿಯಲ್ಲಿ ಯಾಕಂದರೆ ರಂಗಭೂಮಿಯಲ್ಲಿ ಆರಂಭದ ಎಕ್ಸಸೈಸ್ಗಳೇ ಆಗಿರುತ್ತೆ, ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗುವಂಥ ಎಕ್ಸಸೈಸ್ ಇರುತ್ತೆ. ಸಿನಿಮಾದಲ್ಲಿ ಆ ಎಕ್ಸಸೈಸ್ಗಳು ಇರೋದಿಲ್ಲ. ಎಲ್ಲಿ ಎಕ್ಸಸೈಸ್ ಇಲ್ಲದೆ ಎಂಟ್ರಿ ಆಗ್ತಾರೋ ಅವರಿಗೆ ಸಹಜವಾಗಿ, ಮನುಷ್ಯ ಸಹಜವಾಗಿ, ಪ್ರಾಣಿ ಸಹಜವಾಗಿರುವಂಥ ಗುಣ, ಒಂದು ಇನ್ನೊಂದು ವೈರುಧ್ಯದ ಲಿಂಗದ ಜೊತೆ, ಜೆಂಡರ್ ಜೊತೆ ಬಿಹೇವ್ ಮಾಡುವಾಗ ಎಲ್ಲ ರೀತಿಯ ಟೆಂಪ್ಟೇಷನ್ಸ್ ಇರ್ತವೆ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾರು ಕಲಿತಾನೆ ಅವನು ಸೇಫ್ ಆಗಿರ್ತಾನೆ, ಹುಡುಗ ಆಗಲಿ ಹುಡುಗಿ ಆಗಲಿ ಬೋತ್. ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೂಡ ಜಸ್ಟ್ ಯಾವುದೋ ಒಂದು ಹುಡುಗಿಯ ಒಂದು ಸ್ಮೈಲಿಗೋ ಅಥವಾ ಇನ್ನು ಯಾವುದೋ ಕಾರಣಕ್ಕೋ, ಅದು ಜಸ್ಟ್ ಒಂದು ಪ್ಯಾಟ್ ಮಾಡಿದ್ದಕ್ಕೋ ಇಶ್ಯೂ ಮಾಡಿಕೊಂಡು ಹೆಸರು ಹಾಳು ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅದೆಲ್ಲ ದೊಡ್ಡ ದೌರ್ಜನ್ಯವೇ ಅಲ್ಲದಿರ್ಬೋದು. ಬಟ್ ಇದನ್ನು ನಾನು ಬಿಹೇವಿಯರ್ ಆಸ್ಪೆಕ್ಟಲ್ಲೇ ನೋಡ್ತಾ ಇದ್ದೇನೆ, ನೋಡಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಓಕೆ ಮೇಡಮ್, ಒಂದು ವಿಷಯ ಗಮನಿಸ್ಬೋದು, ದೌರ್ಜನ್ಯ ಅನ್ನುವಂಥದ್ದು ಕೇವಲ ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರಿಗೂ ಕೂಡ ದೌರ್ಜನ್ಯ ನಡೆಯುತ್ತೆ. ಸೊ ಅವರಿಗೆ ಹೇಳ್ಕೊಳ್ಳೋಕ್ಕೆ, ಯಾಕಂದರೆ ಇವಾಗ ಹುಡುಗಿಯರಿಗೆ ಹೇಳ್ಕೊಳ್ಳೋಕ್ಕೆ ಇದೊಂದು ಮುಕ್ತವಾಗಿ ವೇದಿಕೆ ಮಾಡಿದ್ದಾರೆ, ಅದನ್ನೇ ಕೆಲವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಹೇಗೆ ಅಂತ ಮಿಸ್ಯೂಸ್ ಆಗ್ತಾ ಇದೆ, ಹುಡುಗಿಯರು ಕೂಡ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಕೆಲವು ಸ್ಟೋರೀಸ್ ಆಗಿ ಹೊರಗೆ ಬರ್ತಾ ಉಂಟು ಈಗ, ಅಂದರೆ ಅವರ ಹೆಸರು ಹಾಳು ಮಾಡಲಿಕ್ಕೋಸ್ಕರ. ಬಟ್ ಹುಡುಗರಿಗೂ ಹೇಳಲಿಕ್ಕೆ ಒಂದು ಹಿಮ್ ಟು ಅಂತ ಒಂದು ಇದೆ, ಮೋಸ್ಟ್ಲಿ ಮೀ ಟು ಜೊತೆಗೆ ಹಿಮ್ ಟು ಅಂತ ಇನ್ನೊಂದು ಇದೆ, ಹ್ಯಾಶ್ಟ್ಯಾಗ್ ಹಾಕಿ. ಸೊ ಅದರಲ್ಲೂ ಹುಡುಗರು ಅವರಿಗೇನು ಪ್ರಾಬ್ಲಮ್ಸ್ ಆಗಿದೆ ಅದೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಬಾಯ್ಸ್ ಆರ್ ಮಚ್ ಸ್ಟ್ರಾಂಗರ್ ದೆನ್ ಗರ್ಲ್ಸ್. ಅವರಿಗೆ
ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ದೇ ಆರ್ ಸ್ಟ್ರಾಂಗರ್. ಸೊ ಅವರಿಗೇನು ಹೇಳ್ಕೊಳ್ಬೇಕಂತ ಇಲ್ಲ, ಬಟ್ ಸ್ಟಿಲ್ ಅಂತ ಎಲ್ಲಾದ್ರೂ ಸಿಚುವೇಶನ್ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ. ದೇ ಕ್ಯಾನ್ ಚೂಸ್ ಎನಿ ಆ್ಯಂಡ್ ಅವರಿಗೆ ಹೇಳ್ಕೊಳ್ಬಹುದು, ಹಾಗೇನು ಕಷ್ಟ ಇಲ್ಲ. ಬಟ್ ಮಿಸ್ಯೂಸ್ ಆಗೋದನ್ನು ನೋಡ್ಕೋಬೇಕು ಅಷ್ಟೇ. ತುಂಬ ಜನರ ಹೆಸರು ಹಾಳಾಗ್ತಾ ಉಂಟು ಇದರಿಂದ. ಓಕೆ, ಇನ್ನೊಂದು ನಾವು ಗಮನಿಸಬಹುದು ಸರ್, ಸಂಸ್ಕೃತಿ ಕೂಡ ಇದಕ್ಕೆ ಕಾರಣನಾ? ಸಂಸ್ಕೃತಿ ಚೇಂಜ್ ಆಗ್ತಾ ಇದೆ, ಅಥವಾ ನಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ಒಂದು ಆಗು ಹೋಗುಗಳಾಗಿರ್ಬೋದು, ನಾವು ನೋಡುವ ದೃಷ್ಟಿಗಳಾಗಿರ್ಬೋದು, ಇದೆಲ್ಲ ಕಾರಣನಾ ಅಂತ? ಸಂಸ್ಕೃತಿ ಬದಲಾಗೋದಂದ್ರೆ ಏನು ಅಂತ ನಂಗೆ ಅರ್ಥ. ಅಂದ್ರೆ ಸಂಸ್ಕೃತಿ ನಮ್ಮಲ್ಲಿ ಇದೆ, ಆ ಸಂಸ್ಕೃತಿ ಅಧ್ಯಯನ ಆಗ್ತಾ ಇಲ್ಲ. ಬದಲಾಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇಂಡಿಯನ್ ಕಲ್ಚರನ್ನು ಅಥವಾ ಕೋಸ್ಟಲ್ ಕಲ್ಚರ್, ನಾವಾಗ ಹೀಗೆ ಒಬ್ರು ಮಾತಾಡ್ತಾ ಹೇಳಿದ್ರು, ಕೋಸ್ಟಲಲ್ಲಿ ನಮ್ಮ ಕರಾವಳಿಯಲ್ಲಿ ಅಂತ ಇನ್ನೂ ಸಮಸ್ಯೆಗಳು ಸೃಷ್ಟಿಯಾಗಿಲ್ಲ. ಯಾಕಂದರೆ ಕರಾವಳಿದ ಒಂದು ಮಣ್ಣಿನ ಸಂಸ್ಕೃತಿ ಇದೆ. ಅಲ್ಲಿ ಹೆಣ್ಣಿಗೆ ನೀಡುವ ಗೌರವದ ಬಗ್ಗೆ ಇನ್ನೂ ಕೂಡ ಒಂದು ಸರ್ಟೆನ್ ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ ಅಲ್ಲಿ ಇನ್ನೂ ಕೂಡ ಅದು ಎಂಟ್ರಿ ಆಗಿಲ್ಲ. ದೌರ್ಜನ್ಯ ಮತ್ತು ಒಪ್ಪಿತವಾದಂಥ ಲೈಂಗಿಕ ಹಗರಣಗಳು ಬಹಳ ಆಗಿ ಆಮೇಲೆ ಡಿಫರೆನ್ಸ್ ಆಗಿ ಅದನ್ನು ದೌರ್ಜನ್ಯ ಅಂತ ಪ್ರಚಾರ ಮಾಡೋರಿಗೆ ಅದಕ್ಕೆ ಮದ್ದಿಲ್ಲ, ಅದು ಬೇರೆಯ ಒಂದು ಆಯಾಮ. ಸಂಸ್ಕೃತಿಯ ಅಧ್ಯಯನಕ್ಕೆ ಬೇಕಾದ ವೇದಿಕೆಯನ್ನು ನಾವು ನಮ್ಮ ಮಕ್ಕಳಿಗೆ ಸೃಷ್ಟಿ ಮಾಡಿಕೊಡ್ತಾ ಇಲ್ಲ. ಈಗ ಎಜುಕೇಷನ್ ಅನ್ನೋದು, ಶಿಕ್ಷಣ ಅನ್ನೋದು ಒಂದು ಸರ್ಟಿಫಿಕೇಟ್ ಓರಿಯೆಂಟೆಡ್ ಅಥವಾ ಒಂದು ಡಿಗ್ರಿ ಓರಿಯೆಂಟೆಡ್ ಶಿಕ್ಷಣ ಆಗ್ತಾ ಇರೋದು, ಅಥವಾ ಒಂದು ಸೈಡಲ್ಲಿ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್, ಅಂದರೆ ಅದು ಪ್ರೊಫೆಷನಲ್ ಕೋರ್ಸ್ಗಳಾಗ್ತದೆ. ಈ ಡಿಗ್ರಿ ಮತ್ತು ಪ್ರೊಫೆಷನ್ ಕೋರ್ಸ್ಗಳ ಮಧ್ಯೆ ಬದುಕುವ ಕೋರ್ಸನ್ನು ಯಾರು ಹೇಳ್ಕೊಡ್ತಾ ಇಲ್ಲ, ಲೈಫ್ ಸ್ಕಿಲನ್ನು ಹೇಳ್ಕೊಡ್ತಾ ಇಲ್ಲ. ಈಗ ನನ್ನ ಮನೆಯ ಭಾಷೆಯನ್ನು ನನ್ನ ಮಗುವಿಗೆ ನಾನು ಕಲಿಸ್ತಾ ಇದ್ದಾನ, ಇದೇನೇ ನಡೀತಾ ಇಲ್ಲ ಅಂದಮೇಲೆ ನನ್ನ ಭಾಷೆಯನ್ನು ನನ್ನ ಮಗುವಿಗೆ ನನಗೆ ಕಲಿಸೋಕ್ಕೆ ಸಾಧ್ಯ ಆಗುತ್ತೆ, ನನ್ನ ಸಂಸ್ಕೃತಿನ ಹೇಗೆ ಕಲಿಸೋಕ್ಕೆ ಸಾಧ್ಯ ಆಗುತ್ತೆ? ಈಗ ಇವತ್ತು ನಾನು ಪರ್ಚೇಸಿಗೆ ಹೋದಾಗ ಒಬ್ಬ ಪೇರೆಂಟು ಈಗ ನಾನು ಗಮನಿಸಿದ್ದೇನೆ, ಕೆಲವು ಮಕ್ಕಳು ಬಂದು ಹುಡುಗಿಯರು ಒಳ್ಳೆ ಚೂಡಿದಾರ್ ಇದೆ ಅದು ತಗೊಳ್ಳೋ ಅಂತ ಹೇಳೋಗೆ ಅವೆಲ್ಲ ಪರತ್ತೆ ಅಂತ ನಾನು ಹೇಳೋದನ್ನೇ ಕೇಳಿದೆ. ಜಸ್ಟ್ ಇಮ್ಯಾಜಿನ್, ಅಂದರೆ ಪೇರೆಂಟಿಗೆ ಅವರ ಮಕ್ಕಳನ್ನು ಎಕ್ಸ್ಪೋಸ್ ಮಾಡಬೇಕು ಅನ್ನೋಂಥ ಒಂದು ಫೀಲಿಂಗ್ ಬಂದಿದೆಯಲ್ಲ, ಇದು ಕಲ್ಚರ್ ಯಾರು ಬದಲಾಯಿಸ್ತಿರೋದು? ನಮ್ಮ ಮಕ್ಕಳು ಕಲ್ಚರ್ಗೆ ಒಗ್ಗಿಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದು ಸುಳ್ಳು, ನಾವು ಅವ್ರನ್ನ ಒಗ್ಗಿಸ್ತಾ ಇಲ್ಲ ಅನ್ನೋದು ಸತ್ಯ ಅಂತ. ಇದನ್ನ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಅಶೋಕನ ಟೈಮಲ್ಲಿ ಅಥವಾ ನಮ್ಮ ಪರಶುರಾಮ ಸೃಷ್ಟಿ ಪೂರ್ತಿ ಬೆಲ್ಟಲ್ಲಿ ಒಂದು ಟೈಮಲ್ಲಿ ಸ್ತ್ರೀಯರು ಸೊಂಟದಿಂದ ಮೇಲೆ ಒಂದು ವಸ್ತ್ರ ಹಾಕ್ತಾ ಇರಲಿಲ್ಲ, ಕೆಳಗೆ ಮಾತ್ರ ಹಾಕ್ತಾ ಇದ್ರು. ಸೊ ಆ ಟೈಮಲ್ಲಿ ಆ ಮೆಂಟಲ್ ಸ್ಟೇಟಸ್ ಹೇಗಿತ್ತು ಹುಡುಗರದ್ದು, ಅವ್ರು ನೋಡ್ತಾ ಇದ್ರು, ನೋಡಿಯೂ ಅವ್ರಿಗೆ ಏನದ್ರಲ್ಲಿ ಡಿಫ್ರೆನ್ಸ್ ಇರಲಿಲ್ಲ, ನಥಿಂಗ್ ವಾಸ್ ಓಪನ್ ಇತ್ತು, ಎವ್ರಿಥಿಂಗ್ ವಾಸ್ ಎಕ್ಸ್ಪೋಸ್ಡ್. ಆದರೂ ಮನಸ್ಸು ಅಷ್ಟು ಸ್ಥಿರ ಇತ್ತಂದರೆ ಹುಡುಗರು ಆಚೆ ಆಗ್ತಾ ಇರಲಿಲ್ಲ, ಎವ್ರಿಥಿಂಗ್ ವಾಸ್ ಫೈನ್, ಎಲ್ಲರೂ ಜೊತೆಗೆ ನಡೆಸ್ಕೊಳ್ತಾ ಇದ್ರು. ಬಟ್ ವಾಟ್ ಹ್ಯಾಪನ್ಡ್ ಆಫ್ಟರ್ ದ್ಯಾಟ್? ಈಗ ಐ ಡೋಂಟ್ ವಾಂಟ್ ಟು ಸೇ, ಬಟ್ ಮೊಘಲ್ಸ್ ಎಂಟರ್ ಆದ ನಂತರ, ಈಗ ನಮ್ಮ ಕಲೆಗೂ ಅದೇ ಪ್ರಾಬ್ಲಮ್ ಆದದ್ದು. ಮೊಘಲ್ಸ್ ಎಂಟರ್ ಆದ ನಂತರ ದೃಷ್ಟಿಕೋನ ಚೇಂಜ್ ಆಯಿತು. ಈಗ ನಾನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಸೌದಿಯಲ್ಲಿ ಹುಡುಗರ ಜೊತೆಗೆ ಹೋಗದೆ ಎಲ್ಲಾದರೂ ರೇಪ್ ಆಯಿತು ಏನೋ ಆಯಿತು ಅಂತಾದರೆ ಹುಡುಗಿಯರಿಗೆ ಶಿಕ್ಷೆ ಅಲ್ಲ, ಇದು ಅವರ ಶಾರಿಯಾ ಲಾ ಥರ ಉಂಟು, ಲಾ ಅಲ್ಲಿ ಆ ಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹುಡುಗಿಯರಿಗೆ ಶಿಕ್ಷೆ ಆಗ್ತದೆ. ಹೀಗಿರುವಾಗ ಅಂಥದವರು ಇಲ್ಲಿ ಬಂದರೆ, ನಮ್ಮ ಹುಡುಗಿಯರನ್ನು ಹಿಡಿದು ಏನಾದರೂ ಮಾಡಿದರೆ, ನಮ್ಮ ಹುಡುಗರು ಅದನ್ನೇ ಕಲಿತಾರೆ, ಅವರನ್ನೇ ನೋಡಿ ಕಲಿತಾರೆ, ಅವರದ್ದೇ ಎಲ್ಲ ಪ್ಯಾಟರ್ನ್ಸನ್ನು ಕಲಿಯುವಾಗ ಅವ್ರು ಬೇಡದಿದ್ದದೆಲ್ಲ ಮಾಡಿ ಇಲ್ಲಿ ಬಾಕಿ ನಮ್ಮ ಇಡೀ ಭಾರತದ ಸಂಸ್ಕೃತಿ ಹೋಯಿತು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಹಿಂದೂ ಸಂಸ್ಕೃತಿ ಅಷ್ಟು ಶ್ರೇಷ್ಠವಾದ ಸಂಸ್ಕೃತಿ. ಹುಡುಗರು ಹುಡುಗಿಯರನ್ನು ನೋಡಿದ್ರು ಅವರಿಗೆ ಏನು ಮನಸ್ಸಿನಲ್ಲಿ ಭಾವನೆ ಬರದಿದ್ದಂತಹ ಸಂಸ್ಕೃತಿ ನಮ್ಮದು. ಅಂಥದ್ರಲ್ಲಿ ಈ ಥರ ಚೇಂಜ್ ಆಗಬೇಕಾದ್ರೆ ಬೇರೆಯವರದ ಇನ್ವೇಡಿಂಗ್ ಇಂಟು ನಮ್ಮ ಭಾರತಕ್ಕೆ ಇನ್ವೇಡ್ ಆದ ಕಾರಣ ಈ ಥರ ಎಲ್ಲ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಜಸ್ಟ್ ಮೀಟು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಜಸ್ಟ್ ಮೀಟು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಈಗಾಗಲೇ ಮಾತಾಡ್ತಾ ಇದ್ವಿ, ಯಾವ ರೀತಿ ಒಂದು ನಮ್ಮ ಸಂಸ್ಕೃತಿ ಬದಲಾಗೋದಿಲ್ಲ, ಅಧ್ಯಯನ ಮಾಡೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಆ ಕಾರಣಕ್ಕೆ ಈ ರೀತಿಯ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ ನಾವು ಗಮನಿಸಬಹುದು, ಶ್ರೀರೆಡ್ಡಿ ಅನ್ನುವಂಥ ನಾಯಕಿ ನಡು ರೋಡಲ್ಲಿ ಅರಬೆತ್ತಲೆಯಾಗಿ ಪ್ರೊಟೆಸ್ಟ್ ಮಾಡಿಕೊಂಡ್ರು. ಕಾಸ್ಟ್ ಕೌಚಿಂಗ್ ಏನಿದೆ ಅದರಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ, ನಮಗೆ ಯಾವುದೇ ರೀತಿ ಒಂದು ಫಿಲಮ್ ಮಾಡಬೇಕಾದ್ರೆ ಡೈರೆಕ್ಟರ್ ಜೊತೆ ಕಮಿಟ್ ಆಗ್ಬೇಕಾಗತ್ತೆ ಅಂತ. ಸೊ ಇದು ಯಾವ ರೀತಿ ಬದಲಾಗ್ತಾ ಇದೆ ಹಾಗಿದ್ರೆ ಅನ್ನುವಂಥದ್ದು? ಆ ಥರ ಎಲ್ಲ ನ್ಯೂಡಿಟಿ ಎಲ್ಲ ರಿಕ್ವೈರ್ಮೆಂಟ್ ಇಲ್ಲ, ನಮ್ಮ ಕಂಟ್ರಿ ಅಂಥದ್ದೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ ಪ್ರಸ್ತುತ ಏನಾಗ್ತಾ ಉಂಟು, ಫಾರಿನ್ ಕಂಟ್ರಿಯಲ್ಲಿ ಆಗುವಂಥದ್ದು ನಾವಿಲ್ಲಿ ಕಾಪಿ ಮಾಡಿ ಹೀಗೆ ಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ ಅಂತ ನಾನು ಎನ್ಸ್ಕೊಳ್ತೇನೆ. ಮತ್ತು ಕಮಿಟ್ಮೆಂಟ್ ಎಲ್ಲ ಆಗಬೇಕು ಅದೆಲ್ಲ ಇದ್ದರೆ ಅವರು ಅಂಥ ಫೀಲ್ಡಿಗೆ ಇಳಿಬಾರ್ದು. ಅದಕ್ಕಿಂತ ಬೇರೆ ತುಂಬ ಫೀಲ್ಡ್ ಉಂಟು. ಈಗ ಡ್ರಾಮಾ ಅಂತ ಹೇಳಿದರೆ
ತುಂಬ ಡೆಪ್ತಲ್ಲಿರುವಂತಹ ಡ್ರಾಮಾ ಇರ್ತದೆ. ಒಂದು 2-3 ಗಂಟೆದು ಒಳ್ಳೊಳ್ಳೆ ಡ್ರಾಮಾಸ್, ಅದವರು ಮೂವಿಯೇ ಮಾಡಿ ಆ ಥರ ಬರಬೇಕು ಏನಿಲ್ಲ. ಅವರಿಗೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಎಲ್ಸ್. ಆಕ್ಚುಲಿ ದೇ ವಾಂಟ್ ಗ್ಲಾಮರ್, ದೇ ವಾಂಟ್ ಅಲ್ಲ, ನಿಜವಾಗಿ ಒಂದು ಸಿನಿಮಾ ಕತೆಗೆ ಕಮರ್ಷಿಯಲ್ ಫಿಲಮೇ ಅನ್ಕೊಳ್ಳಿ, ಆದ್ರೆ ಆ ಕತೆಗೆ ನಿಜವಾಗಿ ಈ ತರದ್ದೆಲ್ಲ ಅವಶ್ಯಕತೆ ಇದೆ. ಸಿನಿಮಾ ಏನು ಜನರನ್ನ ಮನರಂಜನೆ ಮಾಡ್ಲಿಕ್ಕೆ ಇರುವಂತದ್ದು, ಅದರ ನಡುವಲ್ಲಿ ಇಂಥದ್ದೆಲ್ಲ ಯಾಕೆ ಬೇಕು ಹಾಗಿದ್ರೆ? ಇಲ್ಲಿ ಮನರಂಜನೆ ಮಾಡಬೇಕು ಅಂತ ಹೇಳಿದ್ರೆ ಸಿನಿಮಾ ಮನರಂಜನೆ ಮಾಧ್ಯಮ ಆಗಿ ಸಮಸ್ಯೆ. ಸಿನಿಮಾ ಆ್ಯಕ್ಚುಲಿ ಎಜುಕೇಟ್ ಮಾಡೋ ಮಾಧ್ಯಮ. ಸಿನಿಮಾ ಯಾವುದೇ ಮಾಧ್ಯಮ ಎಜುಕೇಟ್ ಮಾಡೋ ಮಾಧ್ಯಮ, ನಾಟಕ ಆಗಲಿ ಸಿನಿಮಾ ಆಗಲಿ. ಓಕೆ, ನೀವು ಮಾತಾಡ್ತಿದ್ರಿ ಕೇಳಿ. ಅದೇ ಮನೋರಂಜನೆ ಅವ್ರು ಸರ್ ಹೇಳಿದ ಹಾಗೆ ಅದೆಲ್ಲ ಮನರಂಜನೆ ಮಾಡುವಂಥದ್ದು. ಬಾಕಿ ಏನು ರಿಯಲ್ ಡ್ರಾಮಾ ಉಂಟು, ಏನು ರಿಯಲ್ ಡ್ಯಾನ್ಸ್ ಉಂಟು, ಅದು ಹೃದಯ ರಂಜನೆ ಮಾಡುವಂಥದ್ದು, ನಮ್ಮ ಹೃದಯಕ್ಕೆ ತಲುಪುವಂಥದ್ದು. ಇದು ಬರೀ ಒಂದು ಅರ್ಧ ಗಂಟೆ 3 ಗಂಟೆ ನೋಡಿ ನಾವು ಬರ್ತೇವೆ, 4-5 ಮಾತಾಡ್ತೇವೆ, ಮತ್ತೆ ಮುಗೀತು. ಅಂಥದ್ದು ಲಾಂಗ್ ಸ್ಟ್ಯಾಂಡಿಂಗ್ ಇರೋದಿಲ್ಲ. ಈಗ ಆರ್ಟ್ ಫಿಲ್ಮ್ಸ್ ಇರ್ತದೆ, ತುಂಬ ಆರ್ಟ್ ಫಿಲ್ಮ್ಸ್ ಇರ್ತದೆ, ಅದರಲ್ಲೆಂತ ಇಂಥದ್ದೆಲ್ಲ ಕೇಳಿ ಬರೋದಿಲ್ಲ ನಮಗೆ. ಒಳ್ಳೆ ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡ್ತಾರೆ, 3-4 ಗಂಟೆ ಅವಾರ್ಡ್ ಸಿಗ್ತದೆ ಅಂತ ಮೂವೀಸ್, ನ್ಯಾಷನಲ್ ಅವಾರ್ಡ್ ಎಲ್ಲ ಸಿಗುತ್ತೆ. ಅದರಲ್ಲೆಲ್ಲ ಯಾರು ಬಂದು ಹೇಗೆ ಹೇಳೋದಿಲ್ಲ ನನಗೆ ಅವ್ರು ಹಾಗೆ ಮಾಡಿದ್ರು. ಎಷ್ಟು ಆರ್ಟ್ ಫಿಲ್ಮ್ಸ್ ಇದೆ, ಅದರಲ್ಲಿ ಆ ಕಲೆ ಉಳಿದಿರ್ತದೆ, ಅದರ ಡೆಪ್ತ್, ಅದರ ರುಚಿ ಅಲ್ಲಿ ಇರ್ತದೆ. ಅದು ಬಿಟ್ಟು ಈ ಮೂವೀಸಲ್ಲೆಲ್ಲ ಹೇಗಿರ್ತದೆ, ಕಲೆಗೆ ಇಂಪಾರ್ಟೆಂಟ್ ಇಲ್ಲ, ಆ ನಾಯಕಿಗೆ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೂ ಅಡ್ಡಿಲ್ಲ, ಅವಳಿಗೆಲ್ಲ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ತೆಗೆದು ನಿಲ್ಸಿದ್ರೆ ಜನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇಂಥದ್ದು ಆಗ್ತಾ ಉಂಟು, ಇಟ್ಸ್ ನಾಟ್ ದ ಥಿಂಗ್. ಆದರೆ ಏನೋ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಎಲ್ಲ ಆಗ್ತಾ ಉಂಟಲ್ಲ, ಎಲ್ಲಿ ಅಂಥದ್ದು ಸೀನ್ಸ್ ಇರೋದಿಲ್ಲ. ಸೊ ಕಮಿಟ್ಮೆಂಟ್ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ನಮಗೆ ಕಷ್ಟ ಅಂತ ಅಳುವ ಹೀರೋಯಿನ್, ಐ ಡೋಂಟ್ ಥಿಂಕ್ ದಟ್ಸ್ ರೈಟ್. ಯಾಕಂದ್ರೆ ಹಿಂದಿನ ಸಿನಿಮಾಗಳಲ್ಲಿ ನಾವು ಗಮನಿಸಬಹುದು, ಇಂಥ ಯಾವುದೇ ರೊಮ್ಯಾಂಟಿಕ್ ಸೀನ್ಗಳಾಗ್ಲಿ ಅಥವಾ ಇಂತಹ ಅತಿಯಾದ ಒಂದು ಜನರನ್ನ ಉದ್ರೇಕಕ್ಕೆ ಒಳಪಡಿಸುವಂಥ ಯಾವುದೇ ಸೀನ್ಗಳು ಹಿಂದಿನ ಸಿನಿಮಾದಲ್ಲಿ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಅಲ್ಲ, ಸಿನಿಮಾಗಳಲ್ಲಿ ಇತ್ತು, ಎಲ್ಲ ಸಿನಿಮಾಗಳು. ಹೇಗೆಂದರೆ ಈ ಸೆಕ್ಷುವಲ್ ಅಪಿಯರೆನ್ಸ್ ಕೊಡೋದು ಅಂದರೆ ಅದು ಬರೀ ಒಂದು ಬೆಡ್ರೂಮ್ ಸೀನ್ ಆಗಿರಬೇಕಾಗಿಲ್ಲ, ಅಥವಾ ಯಾವುದೇ ನಾವೇನು ಬ್ಲೂ ಫಿಲ್ಮ್ ಅಂತ ಕರಿತೀವಿ ಅಂಥದ್ದು ಸೀನ್ ಆಗಿರಬೇಕಾಗಿಲ್ಲ. ಯಾವುದೇ ರೀತಿಯ ಒಂದು ಸೆಕ್ಷುವಲ್ ಅಪಿಯರೆನ್ಸ್ ಕೊಟ್ಟಾಗಲೂ ಕೂಡ ಜನ ಉದ್ರೇಕಕಾರಿಯಾಗಿ ನೋಡೋದು ಸಹಜವಾಗಿರುತ್ತೆ. ಅದು ಅಂದರೆ ಒಂದು ಪ್ರಾಣಿ ಸಹಜವಾದ ಗುಣ ಮನುಷ್ಯಂದು. ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೇವೆ. ಈಗ ಎಷ್ಟೋ ಆರ್ಟ್ ಮೂವಿಗಳಲ್ಲಿ, ಈಗ ನಾನು ಆರ್ಟ್ ಮೂವಿಯಲ್ಲಿ ಕೆಲಸ ಮಾಡಿದವನು, ಕಾಸರವಳ್ಳಿ ಜೊತೆ ಕೆಲಸ ಮಾಡಿದವನು, ಅವ್ರದ್ದೆಲ್ಲ ಎಷ್ಟೋ ಆರ್ಟ್ ಮೂವಿ ನಾನು ನೋಡಿದ್ದೇನೆ. ಫುಲ್ ನ್ಯೂಡ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಇದೆ. ಬಟ್ ಈಗ ನೋಡಿ, ನಾವೇ ಈಗ ಸ್ಪೋರ್ಟ್ಸ್, ಒಂದು ಹುಡುಗಿ ವಾಲಿಬಾಲ್ ಆಡ್ತಾ ಇದ್ರೆ, 2 ಪೀಸಲ್ಲಿ ಆಡ್ತಾ ಇದ್ರೆ ನಮಗೆ ಅದು ಏನು ಅನಿಸೋದಿಲ್ಲ, ಯಾಕಂದ್ರೆ ನಾವು ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಂತ ನೋಡ್ತೇವೆ. ಅದೇ 2 ಪೀಸಲ್ಲಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿದಾಗ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೇವೆ, ಅದೇ ನಮ್ಮ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ಜನ ನೋಡೋ ದೃಷ್ಟಿಕೋನ. ಹಾಗಾಗಿ ನನಗೆ ಒಂದು ಹುಡುಗಿಯನ್ನು ಗ್ಲಾಮರ್ ಆಗಿ ತೋರಿಸ್ಬೇಕಂತ ಒಬ್ಬ ನಿರ್ದೇಶಕನಾಗಿ ನಾನು ಅಂದುಕೊಂಡ್ರೆ ನಾನು ಹಾಗೆ ತೋರಿಸ್ತೇನೆ. ನನಗೆ ಅದೇ ಹುಡುಗಿಯ ಗ್ಲಾಮರನ್ನು ಒಂದು ಆರ್ಟ್ ಪೀಸ್ ಆಗಿ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಾಗ ನೋಡೋರಿಗೆ ಅದು ಗ್ಲಾಮರ್ ಅಂತ ಅನಿಸೋದಿಲ್ಲ. ಹೌ ವಿ ಪ್ರೆಸೆಂಟ್. ಈಗ ನಮ್ಮ ಹಂಪಿಯಲ್ಲಿ ಎಲ್ಲ ಅಷ್ಟು ಶಿಲೆಗಳು ಉಂಟು, ಅದನ್ನೆಲ್ಲ ನೋಡಿದವರು. ಈಗ ನಾವು ನಮ್ಮ ಬೇಲೂರು ಹಳೆಬೀಡು ಇರ್ಬೋದು, ಅದನ್ನ ವಿಷ್ಣುವರ್ಧನನ ಹೆಂಡತಿಯನ್ನ ನೋಡಿ ಕೆತ್ತಿದ್ದು, ಅದನ್ನ ಪೂರ್ತಿ ಶಕುಂತಲೆನ ನೋಡಿ ಕೆತ್ತಿದ್ದು. ಅಂದ್ರೆ ಅವಳು ಅಷ್ಟು ಚಂದ ಇದ್ಲು, ಅವಳು ಆ ಥರ ಇದ್ಲು, ನ್ಯೂಡೇ ಉಂಟು ಸ್ಕಲ್ಪ್ಚರ್ಸ್. ಸೊ ಅದೆಲ್ಲ ಆ ಥರ ಇರುವಾಗ ಅದನ್ನು ಆರ್ಟ್ ರೂಪದಲ್ಲಿ ನೋಡ್ತಾರೆ. ಅದನ್ನು ಬೇರೆ ರೀತಿಯಲ್ಲಿ, ಈಗ ಕೊನಾರ್ಕಲ್ಲಿ ಹೇಳ್ಬೋದು, ಎಲ್ಲ ನಮ್ಮ ಕಾಮಸೂತ್ರದಿರುವಲ್ಲಿ ಎಂಥ ಪೊಸಿಷನ್ಸ್ ಉಂಟು ಎಲ್ಲದರಲ್ಲಿ ಕೊಟ್ಟಿದ್ದಾರೆ. ದಟ್ ಡಸಂಟ್ ಮೀನ್ ದಟ್ ಅದರಲ್ಲಿ ಕೆಟ್ಟ ಭಾವನೆ ಉಂಟು, ಅದನ್ನು ನೋಡ್ಲಿಕ್ಕೆ ಅಸಹ್ಯ ಇಲ್ಲ. ಆಗ ಟೈಮಲ್ಲಿ ಆ ಮೆಂಟಾಲಿಟಿ ಆ ಥರ ಇತ್ತು. ನಾವು ನೋಡೋದಾದ್ರೂ ನಾವು ಅದನ್ನು ಆ ರೀತಿಯಲ್ಲಿ ನೋಡ್ತೇವೆ, ನಮ್ಮ ಮನಸ್ಸಲ್ಲಿ ಆ ಥರ ಇರುವುದಿಲ್ಲ. ಬಟ್ ಜನರಿಗೆ ಹೇಗೆ, ನಮಗೆ ಎಜುಕೇಷನ್ ಸಿಸ್ಟಮ್ಗೆ ಒಂದಿಷ್ಟು ಹೇಳಬೇಕು. ಆ್ಯಕ್ಚುಲಿ ನಮಗೆ ಅಂಥದ್ದೆಲ್ಲ ಹೇಳಿಕೊಡ್ತಾ ಇಲ್ಲ. ಸರ್ ಆಲ್ರೆಡಿ ಹೇಳಿದ ಹಾಗೆ ಮಕ್ಕಳಿಗೆ ಏನು ಹೇಳಿಕೊಡ್ಬೇಕು ಅದನ್ನು ಹೇಳಿಕೊಡ್ತಾ ಇಲ್ಲ. ಅದರ ಬದಲು ಹುಡುಗರನ್ನು ಒಂದು ಕಡೆಯಲ್ಲಿ ಕೂರಿಸೋದು, ಹುಡುಗಿಯರನ್ನು ಒಂದು ಕಡೆ ಕೂರಿಸೋದು, ದೇ ಸೆಪರೇಟ್ ಆ್ಯಂಡ್ ಅಗೇನ್ ದೇ ಶೋ ಅವರ ಮೇಲೆ ಇಂಟ್ರೆಸ್ಟ್ ತಗೊಳ್ಳಿ, ಮಾತಾಡಿದರೆ ಪುನಃ ಬೈಯೋದು, ಆ ಥರ ಎಲ್ಲ ಎಜುಕೇಷನ್ ಸಿಸ್ಟಮೇ ನಮಗೆ ಹೇಳ್ತಾ ಉಂಟು. ದೇ ಆರ್ ಡಿಫ್ರೆಂಟ್, ಯು ಆರ್ ಡಿಫ್ರೆಂಟ್, ಸಪ್ರೇಟ್ ಆಗಿರಿ. ಸೊ ಆಬ್ವಿಯಸ್ಲಿ ಅದು ಡಿಫ್ರೆಂಟ್ ಮೇಲೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಆಬ್ವಿಯಸ್ಲಿ ಅದೇನು ಡಿಫ್ರೆಂಟ್, ಅದೇನು ಅದನ್ನು ನೋಡ್ಕೊಳ್ಳುವ, ಕಲ್ತ್ಕೊಳ್ಳುವ, ಅದರೊಳಗೆ ಹೋದಾಗ ಹೋಯಿತು, ಮತ್ತೆ ಎಲ್ಲ ಟ್ರ್ಯಾಕ್ ಮಿಸ್ ಆಯಿತು. ಯಾವುದು ಆ ಎಜುಕೇಷನ್ ಬೇಕು ಅದನ್ನು ಕೊಡ್ತಾ ಇಲ್ಲ. ನೋಡುವಾಗ ನಮಗೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಮಾಡ್ಕೊಳ್ಳೋದು. ಯಾವುದು ಬ್ಯೂಟಿ ಉಂಟು, ಯಾವ ಸ್ಕಲ್ಪ್ಚರ್ ಉಂಟು, ಅದನ್ನೆಲ್ಲ ಹಾಳು ಮಾಡುವಂಥದ್ದೇ ಆಗ್ತಾ ಉಂಟು ಈಗ. ದಟ್ಸ್ ವಾಟ್ ಇಸ್ ಸರ್. ನಿಮಗೊಂದು, ಈಗ ಅವ್ರು ಹೇಳಿದ್ರು ಅದೇ ಡಿಫ್ರೆಂಟ್ ಮಾಡಿ ಕೂರಿಸಿದಾಗ ನಮ್ಮ ಟ್ರ್ಯಾಕ್ ಕೂಡ ಚೇಂಜ್ ಆಗುತ್ತೆ ಅಂತ. ಇನ್ನೊಂದು ಕಡೆ ಒಬ್ರು ಹೀರೋಯಿನ್ ಇದು ಮಾಡ್ತಾರೆ, ಬ್ಲೇಮ್ ಮಾಡ್ತಾರೆ, ತಮ್ಮ ಸಂಬಂಧಿಕರಿಂದಲೇ ಈ ರೀತಿಯ ಪ್ರಾಬ್ಲಮ್ ತಮಗಾಗಿದೆ ಅನ್ನೋದನ್ನು ಒಬ್ರು ನಟಿ ಬಾಯಿ ಬಿಟ್ಟಿದ್ದಾರೆ. ಸೊ ಒಂದು ಪ್ರೊಫೆಷನಲ್ ಬೇರೆ, ನಾವು ಅಂದರೆ ಅಲ್ಲಿ ನಮಗೆ ಗೊತ್ತಿರಲ್ಲ ಅವರು ನೋಡುವಂಥದ್ದು ಅಂತ. ಆದರೆ ಸ್ವಂತ ಸಂಬಂಧಿಕರೇ ಈ ರೀತಿ ಮಾಡ್ತಾರೆ ಅಂದರೆ ಅವರ ಮನೋಭಾವ ಯಾವ ರೀತಿ ಇರಬೇಡ. ದೊಡ್ಡ ಅಧ್ಯಯನ ನಡೆದಿದೆ ಈ ಹಿಂದೆ. ಅಂದರೆ ಈ ಮನೆಯಲ್ಲೇ ಕೌಟುಂಬಿಕ ಶೋಷಣೆ ಅನ್ನೋದು
ತುಂಬಾನೇ ಎಷ್ಟೋ ತಂದೆಯಿಂದಲೇ ಮಗಳ ರೇಪ್ ಆಗಿದಂಥ ಕಥೆಗಳು ನೀವು ನೋಡಿದಿರಿ ಪೇಪರಲ್ಲಿ. ಇದು ಒಂದು ಕೆಲವು ವಿಕೃತಿಗಳು, ಎಕ್ಸ್ಟ್ರೀಮ್ಗಳು ಅಂತ ಹೇಳ್ತವೆ. ಈ ಎಕ್ಸ್ಟ್ರೀಮ್ಗಳು ಕೂಡ ಆಗಿರೋದು ಕೂಡ ಅತೃಪ್ತಿಯ ಒಂದು ರೂಪದಿಂದ ಹೊರಗೆ ಬಂದಂಥವು. ಹೇಗೇನು ಆಗಲೇ ಮೇಡಮ್ ಹೇಳಿದೆ, ನನಗೆ ಏನು ಸಿಗಬೇಕು ಅಂತ ಅಂದ್ಕೊಂಡಿರ್ತೀನೋ ಅದು ಸಿಗದಾದಾಗ ನನ್ನ ಒಳಗೆ ಒಂದು ಸ್ಕ್ರಿಪ್ಟ್ ಬೆಳೀತದೆ. ಆ ಸ್ಕ್ರಿಪ್ಟ್ ಒಂದಲ್ಲ ಒಂದು ದಿವಸ ಅದು ಸ್ಫೋಟ ಆಗೇ ಆಗುತ್ತೆ. ಆ ಸ್ಫೋಟ ಆಗುವ ಸಂದರ್ಭದಲ್ಲಿ ಅದು ಅಲ್ಲಿ ಮಗಳಿರ್ತಾಳೋ ತಾಯಿ ಇರ್ತಾಳೋ ಅನ್ನೋದನ್ನು ಗಮನಿಸದಷ್ಟು ಒಂದು ಮೌಢ್ಯತೆ ಅಥವಾ ಅಂಧಕಾರ ಬಂದುಬಿಟ್ಟಿರುತ್ತೆ. ಇದು ಒಂದು ಸೆಕ್ಸಿನ ಇನ್ನೊಂದು ಭಾಗ ಅದು. ಯಾಕಂದರೆ ಈ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡೋದೇ ಬಹಳ ಒಂದು ಬ್ಯೂಟಿಫುಲ್ ವಿಷಯ ಅದು. ಈಗ ನಾನು ಐ ಆಮ್ ಇನ್ ಟು ದಟ್, ಹಾಗಾಗಿ ನನಗೆ ಅಷ್ಟು ಡೀಪಾಗಿ ನಾನು ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ. ಅದೇ ನಾನು ಹೀಗೆ ಮಾತಾಡ್ತಾ ಇರ್ತೀನಿ. ನಾವು ಒಂದು 20-30 ವರ್ಷದ ಹಿಂದೆ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ನಾವು ಹುಡುಗರು ಹೇಗೂ ಬೇಕಾದರೂ ಇರ್ತಿದ್ವಿ, ಹೊಳೆಯಲ್ಲಿ ಜೊತೆಗೆ ಹೋಗಿ ಸ್ನಾನ ಮಾಡ್ತಿದ್ವಿ. ಆ ಡ್ರೆಸ್ ಕೋಡಲ್ಲಿ ನಮಗೇನು ಸೆಕೆಂಡ್ ಥಾಟ್ ಇರ್ತಿಲ್ಲ. ಬಟ್ ಅದೇ ಡ್ರೆಸ್ ಕೋಡಲ್ಲಿ ಇವತ್ತು ಬಾರಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಗ ಹುಡುಗರಿಗೆ ಜಸ್ಟ್ ಇಮ್ಯಾಜಿನ್, ಈಗ ನೋಡೋ ದೃಷ್ಟಿಕೋನಕ್ಕೂ ಆಗ ನೋಡೋ ದೃಷ್ಟಿಕೋನಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಇವರಾಗಲೇ ಹೇಳಿದರು ಹೆಂಗಸರು ಬಟ್ಟೆನೇ ಹಾಕ್ತಿಲ್ಲ ಅಪ್ಪರ್ ಪಾರ್ಟಲ್ಲಿ. ಆವಾಗ ನಮಗೇನು ಅನಿಸುತ್ತೆ, ಈಗ ನನಗೆ ನನ್ನ ತಾಯಿಯನ್ನು ನಾನು ಹಾಗೆ ನೋಡಿದ್ದೇನೆ, ಆವಾಗ ನನ್ನ ತಾಯಿಯನ್ನು ನೋಡಾಗ ಆಕೆ ಹೆಣ್ಣು ಅಂತ ಕಂಡಿದ್ದಾಳ. ಸೊ ಅದೇ ಇನ್ನೊಬ್ಬರ ಮೇಲೆ ಯಾಕೆ ಬರಬೇಕು ಅಂದರೆ ನಾವು ಆ್ಯಟಿಟ್ಯೂಡನ್ನು ಹೇಗೆ ಡೆವಲಪ್ ಮಾಡ್ತಿದ್ದೇವೆ ಮಕ್ಕಳ ಇದರಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಅಗೇನ್ ಇದೆ ಎಜುಕೇಷನಲ್ಲಿ ನೋಡಿ, ಒಂದು ಹೈಸ್ಕೂಲ್ ಲೆವೆಲಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಸೆಕ್ಷುವಲ್ ವಿಷಯಕ್ಕೆ ಬಂದ ಪಾಠ ಮಾಡಿದಾಗ ಕೂಡ ಅದನ್ನು ಹೈಡ್ ಮಾಡ್ತಾರೆ ಟೀಚರ್ಸ್, ಓಪನ್ನಾಗಿ ಪಾಠ ಮಾಡೋದಿಲ್ಲ. ಅವ್ರು ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಪಾಠ ಮಾಡುವಾಗ ಆ ಮಕ್ಕಳಿಗೆ ಇದೇನಾಗಿದ್ರೆ ಸಮಥಿಂಗ್ ಇಸ್ ದೇರ್ ಅನ್ನೋಂಥ ಒಂದು ಕುತೂಹಲ. ನಾನು ಹೇಳೋದು ಓಪನ್ ಆಗಿ ಹೇಳಿ, ಟೀಚರ್ಸ್ ಜವಾಬ್ದಾರಿ, ತಾಯಿಯಂದ್ರೆ ಜವಾಬ್ದಾರಿ. ಎಷ್ಟೋ ಪ್ಯೂಬರ್ಟಿ ಬರುವ ಹೆಣ್ಣು ಮಕ್ಕಳಿಗೆ ಅದು ಏನಾಗುತ್ತೆ ಅಂತ ಎಷ್ಟು ಜನ ಹೇಳ್ಕೊಡ್ತಾರೆ ತಂದೆ ತಾಯಿಯಂದ್ರೆ. ಸಿ ದಿಸ್ ಶುಡ್ ಬಿ ಹ್ಯಾಪನ್ ಅಂತ ಹೇಳೋದು. ಆವಾಗ ಅವರಿಗೆ ಈ ಸೆಕ್ಸ್ ಅಂದರೆ ಏನು, ರಿಲೇಷನ್ಸ್ ಏನಿರು, ಆ ಕುತೂಹಲ, ಎಕ್ಸೈಟ್ಮೆಂಟ್, ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ಡ್ ಅಂತ ಒಂದು ಮಾಸ್ ಆದಂಥ ಒಂದು ಪರಿವರ್ತನೆ ಆಗಿಬಿಟ್ರೆ ಈ ಮೀಟೂನಂಥ ಅಭಿಯಾನದ ಅಗತ್ಯ ಬೀಳೋದಿಲ್ಲ ಅಂತ. ಖಂಡಿತ ಮೇಡಮ್. ಇನ್ನೊಂದು ಗಮನಿಸ್ಬೋದು, ಈಗಾಗಲೇ ಕೇಳ್ಪಡ್ತಾ ಇರುವಂಥದ್ದು, ಎಲ್ಲ ಇಂಡಸ್ಟ್ರಿಯಲ್ಲೂ ಹುಡುಗಿಯರಿರ್ತಾರೆ ಅಥವಾ ಒಂದು ಪ್ರೊಫೆಷ್ನಲಿಸಮ್ ಅಂತ ತಕ್ಷಣ ಅಲ್ಲಿ ಹುಡುಗಿಯರು ಈಕ್ವಲ್ ಆಗಿರ್ತಾರೆ. ಅದು ಸಿನಿ ಇಂಡಸ್ಟ್ರಿಗೆ ಬಂದ ತಕ್ಷಣ ಅಲ್ಲಿ ಟೆಕ್ನಿಕಲ್ ಪಾರ್ಟ್ ಏನಿದೆ ಅಲ್ಲಿ ಹುಡುಗಿಯರಿಗೆ ಜಾಗ ಇಲ್ಲ, ಹುಡುಗರು ಮಾತ್ರ ವರ್ಕ್ ಮಾಡುವಂಥದ್ದು. ಯಾಕಂದ್ರೆ ಅದಕ್ಕೆ ಟೈಮ್ ಡ್ಯೂರೇಷನ್ ಇರಲ್ಲ, ಎಷ್ಟೊತ್ತು ಮಿಡ್ ನೈಟು ವರ್ಕ್ ಮಾಡಬೇಕಾಗತ್ತೆ. ಸೊ ಅದು ಒಂದು ಕಾರಣ ಇಲ್ಲಿ ಆಗತ್ತೆ ಹುಡುಗಿಯರನ್ನ. ಆ ಒಂದು ಕಾರಣಕ್ಕೂ ಇಲ್ಲಿ ಈ ರೀತಿ ದೌರ್ಜನ್ಯ ಆಗಿರ್ಬೋದು, ಶೋಷಣೆಗಳು ಕೂಡ ನಡೀತಾ ಇರುವಂಥದ್ದು. ಕೇವಲ ಲೈಂಗಿಕ ಅಂತ ನಾವು ಹೇಳಕ್ಕಾಗಲ್ಲ, ಮಾನಸಿಕವಾಗಿ ಒಂದು ಶೋಷಣೆ ಕೊಡುವಂಥ ಕಾರ್ಯಗಳು ಕೂಡ ನಡೀತಾ ಇದೆ. ಅದೇ ನಾನು ರೀಸೆಂಟ್ಲಿ ಓದಿದ ಹಾಗೆ ತನಿಷಾ ಐ ಡೋಂಟ್ ನೋ, ಒಂದು ಆ್ಯಕ್ಟ್ರೆಸ್ ಶಾಹಿದ್ ಖಾನ್ ಅವರಿಗೆ ಇದು ಮಾಡಿದ್ಲು. ಲೈಕ್ ಅವರಿಗೆ ಸಪೋಸ್ ಬೇಕಾದ ಆ್ಯಕ್ಟ್ರೆಸ್ ಬೇಕಾದ ಹಾಗೆ ರಿಯಾಕ್ಟ್ ಮಾಡಲಿಲ್ಲದಿದ್ದರೆ ಅವರು ಇದ್ದ ಎಲ್ಲ ಅಲ್ಲಿ ಇರುವಂತಹ, ಈಗ ಒಂದು ಎಲ್ಲಿ ಶೂಟಿಂಗ್ ನಡೀತಾ ಉಂಟು, ಇದ್ದ ಎಲ್ಲ ಹುಡುಗಿಯರಿಗೆ ಬಾಯಿ ಬಂದಾಗೆ ಬೈಯೋದು. ಅದನ್ನು ನೋಡಿ ಬಿಪಾಶಾ ಬಾಸು ಅವ್ರು ಸಹ ಮೀಟು ಅಲ್ಲಿ ಹಾಕಿದರು. ಲೈಕ್ ಈ ಥರದ್ದೆಲ್ಲ ಸರಿಯಲ್ಲ, ಅವ್ರು ಸರಿ ಮಾತಾಡೋದಿಲ್ಲ, ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತೇಳಿ ಅವರಿಗೆ ಬೈದು ಬಿಟ್ಟಿದ್ದಾರೆ. ಸೊ ಈ ಥರ ರಿಯಾಕ್ಷನ್ಸ್ ಇರ್ತದೆ. ಅದನ್ನೆಲ್ಲ ತಡ್ಕೊಂಡು ಸಹಿಸ್ಕೊಂಡು ಅಂಥದ್ದು ನೇಮ್ ಫೇಮ್ ಬೇಕು, ಒಂದು ಬೇರೆ ಒಂದು ಗ್ಲಾಮರ್ ಬೇಕು. ನೇಮ್ ಫೇಮ್ ಅನ್ನುವಂಥದಕ್ಕಿಂತ ಒಬ್ರು ಹಾಗಾದ್ರೆ ಸಿನಿ ಇಂಡಸ್ಟ್ರಿಯಲ್ಲಿ ಯಾವುದೇ ಹುಡುಗಿಯರು ಒಂದು ಆಕ್ಟ್ ಮಾಡುವ ಹಾಗಿಲ್ವ? ಯಾಕಂದ್ರೆ ಕೆಲವರಿಗೆ ಒಂದು ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಇಂಥದಕ್ಕೆ ಬರಲು ಇದು ಅಡ್ಡಿ ಆಗುತ್ತೆ. ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕು? ಸತ್ಯವಾಗಿ ಹೇಳಬೇಕಾದ್ರೆ ಕಲೆಯಲ್ಲಿ ಸತ್ಯಗ್ಲೂ ಆಸೆ ಇದ್ರೆ ಅವರಿಗೆ ಬೇಕಾದಷ್ಟು ಮೂವಿ ಇರ್ತದೆ. ದೇ ವಿಲ್ ಬಿ ಅ ಪ್ರಿಟಿ ಗುಡ್ ಆಕ್ಟ್ರೆಸ್. ಹೀಗೆ ಸರ್ ಡೈರೆಕ್ಟ್ ಮಾಡುವಂಥದ್ದು ಆರ್ಟ್ ಡೈರೆಕ್ಟ್ ಮೂವೀಸ್ ಎಲ್ಲ ಎಷ್ಟು ಉತ್ತಮವಾದಂಥ ಮೂವಿ, ಬಟ್ ಅವರ ಇಂಟೆನ್ಷನ್ ಅದು ಇರುವುದಿಲ್ಲ. ದಟ್ ಇಂಟೆನ್ಷನ್ ವುಡ್ ಬಿ ಸಮಥಿಂಗ್ ಎಲ್ಸ್ ಓನ್ಲಿ. ಅವರು ರಿಯಲ್ ಆಗಿ ನನಗೆ ಆ್ಯಕ್ಟ್ ಮಾಡಬೇಕು ಅಂತಲ್ಲ, ನನಗೆ ರಿಯಲ್ ಆಗಿ ನೇಮ್ ಫೇಮ್ ಬೇಕು ಅಂತ. ಇದೇ ನಮ್ಮ ಈ ಪೂರ್ತಿ ಭಾರತದ ಸಂಸ್ಕೃತಿ ಹಾಳಾದದ್ದಿದೆ. ನಮಗೆ ಬೇಕು, ನಮಗೆ ನೇಮ್ ಬೇಕು, ಫೇಮ್ ಬೇಕು, ಹಣ ಬೇಕು, ಮೆಟೀರಿಯಲ್ ವರ್ಲ್ಡ್ ಬೇಕು ಅಂತ ಹೋದರೆ ಇದು ಆಬ್ವಿಯಸ್ ಇದೆ, ಆಗ್ತದೆ. ಅದೇ ನಮಗೆ ಒಂದು ಕಲೆಯಲ್ಲಿ ಆರಾಧನೆ ಮಾಡಬೇಕು, ನಮ್ಮ ಕಲೆಯಲ್ಲಿ ದೇವರನ್ನು ಪೂಜೆ ಮಾಡಬೇಕು. ಈಗ ನವರಾತ್ರಿ ನಡೀತಾ ಉಂಟು, ಅವರು ಯಾರಾದರೂ ಫಿಲ್ಮ್ ಇಂಡಸ್ಟ್ರಿಯವರು ಒಬ್ಬರು ಹೋಗಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಬರಲಿ ನೋಡುವ. ವೆರಿ ಲೆಸ್ ಪೀಪಲ್, ಅವ್ರಿಗೆ ಯಾರು ಅದು ಇಂಪಾರ್ಟೆಂಟ್ ಇರೋದಿಲ್ಲ. ದೇ ಆರ್ ಸೆಲ್ಫ್ ಸೆಂಟರ್ಡ್, ಅವ್ರು ಸೆಲ್ಫಿಶ್ ಆಗಿರ್ತಾರೆ. ದೇ ವಾಂಟ್ ದೇರ್ ಓನ್ ನೇಮ್ ಫೇಮ್, ಅವ್ರದ್ದು ಓನ್, ಅದು ದ್ಯಾಟ್ ಹ್ಯಾಸ್ ಟು ಬಿ ಸೀನ್. ಅದರ ಮಧ್ಯದಲ್ಲೂ ಕೆಲವರು ಕಲೆ ಇದರಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ಅವರಿಗೆ ರಿಯಲ್ ನೇಮ್ ಫೇಮ್ ಬೇಕಿದ್ದವರು ಇದರಲ್ಲಿ ಹೀಗೆ ಬಂದ್ಬಿಡ್ತದೆ. ಬಟ್ ರಿಯಲ್ ಆರ್ಟ್ ಬೇಕಿದ್ದವರಿಗೆ ಮೂವೀಸ್ ಬೇರೆ ಇರ್ತದೆ. ಓಕೆ ಸರ್, ನಿಮಗೆ ಅದೇ ಕ್ವಶನ್ ಅನ್ನ ನಾನು ಕೇಳ್ತಾ ಇರುವಂತದ್ದು. ಇವಾಗ ಅವ್ರು ಹೇಳಿದ್ರು ರಿಯಲ್ ಆಗಿ ನೇಮು ಫೇಮ್ ಬೇಕಿದ್ದವರಿಗೆ ಇದೇ ಬೇಕಾಗಿಲ್ಲ, ಬೇರೆ ಆರ್ಟ್ ಫಿಲಮ್ ಇರುತ್ತೆ, ಬೇರೆ ಬೇರೆ ರಂಗ ಇದಿರುತ್ತೆ ಅಂತ. ಆದ್ರೆ ನಾನೊಂದು ಕ್ವಶನ್ಸ್ ಕೇಳ್ತೀನಿ. ಇವಾಗ
ಒಂದು ಎಕ್ಸಾಂಪಲ್, ಒಂದು ಹುಡುಗಿಗೆ ಕಲೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ತಾನು ಒಂದು ನೇಮ್ ಫೇಮ್ ಮಾಡಬೇಕು ಅನ್ನೋ ಆಸೆನೂ ಇರುತ್ತೆ. ಆದ್ರೆ ಇಂತಹ ಒಂದು ಕಮಿಟ್ಮೆಂಟ್ ಇಂದಾಗಿ ಆಕೆಗಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವಳ ಕಲೆಯನ್ನು ಅಲ್ಲಿಗೆ ಸ್ಥಗಿತಗೊಳಿಸ್ಬೇಕಾ? ಹಾಗೆ ನಾವು ಇದನ್ನ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಏನು ನಾವು ಸಿನಿಮಾ ಇಂಡಸ್ಟ್ರಿ ಇಟ್ಸ್ ಟೂ ಬಿಗ್. ನಾವು ಅಲ್ಲಿ ನಡೆಯುವ ಶೋಷಣೆಯನ್ನು ನಾವು ಜಸ್ಟ್ 1% ಅಂತ ಕನ್ಸಿಡರ್ ಮಾಡಬೇಕೀಗ. ಯಾಕಂದರೆ ನಾನು ಅದರ ಒಳಗೆ ಕೆಲಸ ಮಾಡ್ಬೋದು. ಇವತ್ತು ನೀವು ಹುಡುಗಿಯರು ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸೆಟ್ಟಲ್ಲಿ ಈಗ ಮೋರ್ ದೆನ್ 40% ಹುಡುಗಿಯರು ಕೆಲಸ ಮಾಡ್ತಾರೆ. ಈವನ್ ಮಿಡ್ ನೈಟ್ ಲೇಟ್ ನೈಟ್ ತನಕ ಕೆಲಸ ಮಾಡಿ ಹುಡುಗಿಯರು. ಎಲ್ಲರಿಗೂ ಈ ಅನುಭವ ಆಗೋದಿಲ್ಲ. ಎಗೈನ್ ಅಲ್ಲಿ ಬಂದಿರೋ ಆ ಹುಡುಗಿ ಹೇಗೆ ಅವಳನ್ನಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ತಾಳೆ. ಅಲ್ಲಿ ಬಂದಿರೋ ಒಂದು ಹುಡುಗಿ ನನಗೆ ಹೆಂಗಿದ್ರು ನಡೀತದೆ ಅನ್ನೋ ಹಾಗೆ ಅವಳಿದ್ರೆ ಖಂಡಿತ ಅದನ್ನು ಬಳಸ್ಕೊಳ್ಳಿಕ್ಕೆ ಖಂಡಿತ ಜನ ಪ್ರಯತ್ನ ಪಟ್ಟೇ ಬಿಡ್ತಾರೆ. ಈ ಕಮಿಟ್ಮೆಂಟ್ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಈ ಆ್ಯಕ್ಟರ್ಸ್ ಎಸ್ಪೆಷಲಿ ಇದು ಆ್ಯಕ್ಟರ್ಸಿಗೆ ಬರುವಂಥ ವಿಷಯ ಬಂದಾಗ ಆ ಕಮಿಟ್ ಆಗುವಾಗ ಯಾಕೆ ಷರತ್ತುಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ? ಇಲ್ಲ, ಆ ಷರತ್ತುಗಳಿಗೆ ಆಗದಿದ್ದರೆ ಸಿನಿಮಾಕ್ಕೆ ಒಂದೇ ಗ್ರಾಮರ್ ಅಲ್ಲ, ಬೇರೆ ಬೇರೆ ಗ್ರಾಮರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವ್ರು ಹೇಳಿದಾಗೆ. ಯಾಕೆ ಅವರು ಇನ್ನೊಂದು ಆಲ್ಟರ್ನೇಟಿವ್ ಚೂಸ್ ಮಾಡಬಾರ್ದು? ಈಗ ಇತ್ತೀಚೆಗೆ ಬಂದ ಪಡ್ಡಾಯಿ ಸಿನಿಮಾದ ಉದಾಹರಣೆ ನಾನು ಕೊಡ್ತೇನೆ. ಆ ಪಡ್ಡಾಯಿ ಸಿನಿಮಾದಲ್ಲಿ ಒಂದು ನಟಿ ಅವಳು ಆ ಪಾತ್ರವನ್ನು ಬದುಕಿದ್ದಾಳೆ ಅಂತ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿದ್ರು. ಅದಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸೀನನ್ನು ನೋಡಿದಾಗ ಖಂಡಿತ ಅದೊಂದು ಎ ಸರ್ಟಿಫಿಕೇಟ್ ಸೀನ್ ಅಂತ ಯಾರಿಗೂ ಅನಿಸೋದಿಲ್ಲ. ಹೌ ಶಿ ಪ್ರೆಸೆಂಟೆಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲೂ ಕೂಡ ಕಮಿಟ್ಮೆಂಟ್ ಅಂತ ಇತ್ತಾ? ಇಲ್ಲ, ಹಾಗೇನು ಬರೆದು ಕೊಟ್ಟಿಲ್ಲ. ಬಟ್ ಅವಳಿಗೆ ಅನಿಸಿರ್ಬೇಕು ಅದು ನಾನು ಮಾಡಿದ ಸರಿಯಾಗುತ್ತೆ ಅಂತ, ಮಾಡಿದ್ದಾಳೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಹಾಗೆ ನಾವು ಜನರಲ್ ಆಗಿ ಸಿನಿಮಾ ಲ್ಯಾಂಡ್ ಎಲ್ಲವೂ ಹಾಗೆ ಅಂತ ನಾವು ಜನರಲೈಸ್ ಮಾಡಲಿಕ್ಕಾದ್ರೆ ತುಂಬ ಎಲ್ಲೋ 1-2% ಮಾತ್ರ ಈ ಪ್ರಾಬ್ಲಮ್ ಇರುವಂಥದ್ದು. ಓಕೆ ಮೇಡಮ್, ನಿಮಗೆ ಕೇಳ್ತಾ ಇದ್ದೀನಿ, ಇವಾಗ ಒಂದು ಕಡೆ ಸಿನಿರಂಗದಲ್ಲಿ ಆಕ್ಟರ್ಸ್ ಏನಿದ್ದಾರೆ ಅವರಿಗೆ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್, ಇನ್ನೊಂದೆಡೆ ನಾವು ಗಮನಿಸ್ಬೋದು ಗಾಯಕರಿಗೆ ಕೂಡ ಇತ್ತೀಚೆಗೆ ರಘು ದೀಕ್ಷಿತ್ ಒಂದು ಕೇಸಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ರೀತಿ ಅವರನ್ನು ಒಂದು ಹಗ್ ಮಾಡಲಿಕ್ಕೆ ಹೋಗಿರುವಂಥದ್ದು, ಅವ್ರಿಗೆ ಕಿಸ್ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ತಿಳಿಸಿರುವಂಥದ್ದು. ಆದರೆ ಇದು ಕೇವಲ ಒಂದು ಗಾಯನ ಆಗಿರ್ಬೋದು, ಅವು ಬ್ಯಾಕ್ಗ್ರೌಂಡ್ ಒಂದು ವಾಯ್ಸಿಗಾಗಿರ್ಬೋದು ಅಥವಾ ಒಂದು ಆ್ಯಕ್ಟಿಂಗ್ ಮಾಡುವಂಥ ನಟಿಗೆ ಆಗಿರಬೇಕು. ಅದು ಬಿಟ್ಟರು ಡ್ಯಾನ್ಸಿಗೆ ಬಂದರೆ ಡ್ಯಾನ್ಸಲ್ಲೂ ಕೂಡ ಇಂಥ ಒಂದು ಮಾಡುವಂಥ ಇದು ಇದೆಯಾ? ಹೇಗೆ ಡ್ಯಾನ್ಸಲ್ಲಿ ಹೀಗೆ ಆಗ್ತದೆ. ಬಟ್ ಅದೇ ನಾನು ಹೇಳಿದಾಗೆ ಆಲ್ರೆಡಿ ಯಾವ ಡ್ಯಾನ್ಸ್ ಅಂತ ಡಿಸೈಡ್ ಆಗ್ತದೆ. ವೆಸ್ಟರ್ನ್ ಡ್ಯಾನ್ಸಾ? ವೆಸ್ಟರ್ನ್ ಡ್ಯಾನ್ಸಲ್ಲಿ ಸಹ ಈಗ ಯಾವ ಟೀಮ್ ಜೊತೆಗಿದ್ದಾರೆ, ಹೇಗೆ ನಡೀತಾ ಉಂಟು. ಈಗ ನಮ್ಮ ಇಂಡಿಯನ್ ಡ್ಯಾನ್ಸ್ ಕಮಿಟ್ ಆದ್ರೆ ಅವರ ಟೀಮ್ ಸಕ್ಸಸ್ ಅಂತ ಅಂದ್ರೆ ಅದಕ್ಕೆ ಬರುತ್ತೆ ಅನ್ನುವಂಥದ್ದು ಹಾಗೆ ಅಲ್ಲ. ಇವಾಗ ನಮ್ಮ ಭರತನಾಟ್ಯಂ ಅಥವಾ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಯಾವುದೇ ಕನ್ಸಿಡರ್ ಮಾಡಿ, ಐ ಡೋಂಟ್ ಥಿಂಕ್ ಅದರಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಇರ್ತದೆ. ಬಟ್ ವೆಸ್ಟರ್ನ್ ಡ್ಯಾನ್ಸಲ್ಲಿ ಅಗೇನ್ ಗ್ಲಾಮರ್ ಉಂಟು, ಗ್ಲಿಟರ್ ಉಂಟು. ಸೊ ಬಟ್ ಇನ್ನೂ ಕೆಲವರು ತುಂಬ ಕಮಿಟ್ಮೆಂಟಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ತುಂಬ ಡೆಡಿಕೇಶನಲ್ಲಿ ಮಾಡ್ತಾರೆ. ದಟ್ಸ್ ನಾಟ್ ದ ಥಿಂಗ್. ಒಳ್ಳೆ ವೆಸ್ಟರ್ನ್ ಡ್ಯಾನ್ಸ್ ಆರ್ಟಿಸ್ಟ್ ಇದ್ದಾರೆ. ಬಟ್ ಇವನ್ ದೆನ್ ಆ ಸಬ್ಜೆಕ್ಟ್ it is again into glamour, it is again into all that hero, heroine and stuff. ಅಲ್ಲಿ ಅಂತ ಫೀಲಿಂಗ್ಸ್ ಬರ್ತದೆ, ಡೆವಲಪ್ ಆಗ್ತದೆ. ದೇರ್ ಆರ್ ಪಾಸಿಬಿಲಿಟೀಸ್. ಯಾವ ಡ್ಯಾನ್ಸ್ ಅಂತ ಹೇಳು ಎಲ್ಲ ಫೀಲ್ಡಲ್ಲಿ ಉಂಟು, ಎಲ್ಲೂ ಇಲ್ಲ ಅಂತ ಇಲ್ಲ. ನಮ್ಮ ಭರತನಾಟ್ಯದಲ್ಲೂ ಹೇಳಬೇಕಾದ್ರೆ ಕೆಲವರು ಮೇಲ್ ಟೀಚರ್ಸ್ ಎಲ್ಲ ಡ್ಯಾನ್ಸ್ ಸ್ಟೂಡೆಂಟ್ಸಿಗೆಲ್ಲ ಸ್ವಲ್ಪ ಕಿರುಕುಳ ಕೊಟ್ಟದ್ದೆಲ್ಲ ಉಂಟು. ಬಟ್ ಈವನ್ ದೆನ್ ಅಷ್ಟು ಲೆವೆಲ್ವರೆಗಿಲ್ಲ ಎಷ್ಟು ನಮ್ಮ ಈಗ ವೆಸ್ಟರ್ನ್ ಡ್ಯಾನ್ಸಲ್ಲಿ ಆಗ್ತದೆ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಉಂಟು, ಆ ಲೆವೆಲ್ವರೆಗೆ ಇಲ್ಲ. ಸೊ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆಯಲ್ಲೂ ಉಂಟು. ಯಾಕಂದ್ರೆ ಈ ತರ ಬಂದಿದೆ ಅಂದ್ರೆ ಇನ್ ಮುಂದೆ ಅದು ಜಾಸ್ತಿ ಆಗುವ ಚಾನ್ಸಸ್ ಉಂಟು, ಚಾನ್ಸ್ ಉಂಟು. ಸೊ ನಾವು ಅದನ್ನ ಮೆಂಟಾಲಿಟಿ ಚೇಂಜ್ ಮಾಡ್ಬೇಕು. ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಅದು ಆಗದೆ ಇದು ಜಾಸ್ತಿ ಆಗುವ ಚಾನ್ಸಸ್ ಉಂಟು. ಓಕೆ ಸರ್, ಇವಾಗ ನಿಮ್ಮ ಒಂದು ಕ್ಷೇತ್ರಕ್ಕೆ ಬಂದ್ರೆ ನಾಟಕದಲ್ಲಿ ಆ ಥರ ನೀವು ಹೇಳ್ತೀರಿ, ಫಸ್ಟಿಗೆ ಫಿಸಿಕಲಿ ನಾವು ಅವರಿಗೆ ಟ್ರೈನ್ ಅಪ್ ಮಾಡಿರ್ತೀವಿ, ಯಾಕಂದ್ರೆ ಫಿಸಿಕಲಿ ಅದರಲ್ಲಿ ಆಕ್ಟಿಂಗ್ ಇರುತ್ತೆ. ಇವಾಗ ಅದನ್ನ ಯಾವ ರೀತಿ ನೀವು ತರಬೇತಿ ಕೊಡ್ತೀರಾ, ಯಾವ ತರ ಇರುತ್ತೆ ಅವರಿಗೆ ತರಬೇತಿ ಅನ್ನುವಂಥದ್ದು? ನಾನು ಆಗಲೇ ಮಾತಾಡ್ತಾ ಪೇರೆಂಟಿಂಗ್ ಹಂತದಲ್ಲಿ ಅಂದರೆ ಮ್ಯಾನ್ ಮೌಲ್ಡಿಂಗ್ ಪ್ರಾಸೆಸ್ ಅಂತ ಹೇಳ್ತೀನಿ ನಾನು. ಆ ಮನುಷ್ಯ ಮೌಲ್ಡ್ ಆಗ್ತಾ ಬೆಳಿತಾನಲ್ಲ, ಆ ಮೌಲ್ಡಿಂಗ್ ಪ್ರಾಸೆಸ್ಸಲ್ಲೇ ಇಟ್ ಶುಡ್ ಬಿ ಹ್ಯಾಪನ್. ಅಂಥ ಸಂದರ್ಭ ಆಗದೇ ಇದ್ದಾಗ ನಾವೇನು ಮಾಡ್ತೇವೆ, ಅಲ್ಲಿ ಅದನ್ನು ಆ ಟ್ರೈನಿಂಗನ್ನು ಕೊಡ್ತೀವಿ. ಈಗ ನೋಡಿ, ನಿಮಗೂ ಅನುಭವಕ್ಕೆ ಬಂದಿರ್ಬೋದು, ಎಷ್ಟೋ ಕಾರ್ಯಕ್ರಮದಲ್ಲಿ ಒಂದು ಹುಡುಗಿ ಅಥವಾ ಒಂದು ಹುಡುಗ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟ, ಖುಷಿಯಾಗಿ ಬಂದವು ಗಟ್ಟಿಗೆ ಅಪ್ಕೊಂಡು ಮುತ್ತಿಕ್ಕಿರುವಂಥ ಸೀನ್ಗಳನ್ನು ಎಷ್ಟೋ ನೋಡಿದ್ವಿ. ಇಲ್ಲಿ ಈ ಒಂದು ಹಗ್ಗಿಗೂ ಕಿಸ್ಸಿಗೂ ಇರುವ ಅರ್ಥನೇ ಬೇರೆ ಆಗುತ್ತೆ. ಸೊ ಅದೇ ಫೀಲಿಂಗನ್ನು ಎಲ್ಲ ಸಂದರ್ಭದಲ್ಲೂ ಬರುವ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ನಾವು ಟ್ರೈನ್ ಅಪ್ ಮಾಡ್ತೀವಿ. ನಮ್ಮ ಬಾಡಿ ಮಾಡುವಂಥ ಯಾವುದೇ ಕ್ರಿಯೆಗೆ ನಮ್ಮ ಯೋಚನೆಗಳು ಉದ್ರೇಕಗೊಳ್ಳೋದ ಹಾಗೆ ಅಥವಾ ಅದು ರೆಸ್ಪಾಂಡ್ ಮಾಡದ ಹಾಗೆ ಟ್ರೈನ್ ಅಪ್ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ನ್ಯಾಚುರಲಿ ಮನುಷ್ಯನಿಗಿರುವಂಥ ಎಲ್ಲ ಒಂದು ಆಕಾಂಕ್ಷೆಗಳು ಇದ್ದೇ ಇರ್ತವೆ. ಬಟ್ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು? ಈಗ ನಾವೇ ಪ್ರಾಣಿಗಳಿಗಿಂತ ಮನುಷ್ಯರು ಯಾಕೆ ಭಿನ್ನವಾಗಿದೆ ಅಂದರೆ, ನಮಗೂ ಪ್ರಾಣಿಗಳ ಹಾಗೇನೇ ಬಿಹೇವಿಯರ್ ಇರೋದು. ನಾವು ಅದನ್ನು
ಬೇರೆ ಬೇರೆ ಕಾರಣಕ್ಕೆ, ರೆಪ್ಯುಟೇಷನ್ ಕಾರಣಕ್ಕೆ ಅಥವಾ ನೈತಿಕತೆ ಕಾರಣ, ಬೇರೆ ಬೇರೆ ಕಾರಣಕ್ಕೆ ನಾವು ಅದನ್ನು ಎಲ್ಲಿ ಏನು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಾವು ಡಿಫ್ರೆಂಟ್ ಆಗಿರೋದು. ಸೊ ಎಲ್ಲಿ ಏನು ಮಾಡಬಾರ್ದು ನಮ್ಗೆ ಗೊತ್ತಿದ ಮೇಲೆ ಅದನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಕಲಿಸ್ಬೇಕಲ್ಲ. ಈ ಟ್ರೈನಿಂಗನ್ನು ನಾವು ಥಿಯೇಟ್ರಲ್ಲಿ ಮಾಡ್ತೀವಿ. ಈವನ್ ಸಿನಿಮಾದಲ್ಲೂ ಇತ್ತೀಚೆಗೆ ಬಂದಿರೋ ಸಿನಿಮಾದಲ್ಲಿ ರಿಹರ್ಸಲ್ಗಳಾಗ್ತಾಯಿದೆ. ಒಳ್ಳೆ ಬೆಳವಣಿಗೆ ಅದು. ಎಷ್ಟೋ ಹೊಸಬರು ಅದನ್ನು ತಿಂಗಳುಗಟ್ಟಲೆ ರಿಹರ್ಸಲ್ ಮಾಡಿ ಸಿನಿಮಾ ಮಾಡ್ತಾಯಿದ್ದಾರೆ. ನಾನಲ್ಲಿ ಅಂಥ ಕಡೆಗೆ ಹೋಗಿದ್ದೇನೆ. ಅಲ್ಲೆಲ್ಲೂ ನನಗೆ ಆ ಹುಡುಗರು ತೀರಾ ಒಂಥರ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಅಂತ ಅನಿಸಲಿಲ್ಲ. ಎಷ್ಟೋ ಜನ ಒಬ್ಬರು ತೊಡೆ ಮೇಲೆ ಕೂತ್ಕೊಂಡು ಟೀ ಕುಡಿಯೋದನ್ನು ನೋಡಿದ್ದೆ ನಾನು. ಅಂದರೆ ಅಲ್ಲಿ ಆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ ಅದು ಅವರಿಗೆ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಇಟ್ ಶುಡ್ ಹ್ಯಾಪನ್ ಎಲ್ಲ ಕಲೆಗಳಲ್ಲಿ. ಈಗ ಭರತನಾಟ್ಯದಲ್ಲೇ ಆಗಲಿ ಅಥವಾ ವೆಸ್ಟರ್ನ್ ಡ್ಯಾನ್ಸಲ್ಲಿ ಕೂಡ ಹಗ್ ಮಾಡೋದು, ಎತ್ಕೊಳ್ಳೋದು, ತಿರುಗಿಸೋದು ನೀವೆಲ್ಲ ನೋಡ್ತಾ ಇದ್ದೀವಿ ನಾವೆಲ್ಲ. ಅಲ್ಲಿ ಯಾಕೆ ಅದು ಅಷ್ಟು ಫ್ರೀ ಆಗಿದ್ದಾಗ ಅಥವಾ ನಾವು ತುಂಬ ಏನು ನಿರಾಳವಾಗಿದ್ದಾಗ ಮಾತ್ರ ನಾನು ಮಾಡ್ಲಿಕ್ಕೆ ಸಾಧ್ಯ. ಒಳಗೊಂದು ಇಟ್ಕೊಂಡು ಖಂಡಿತ ಅಷ್ಟು ಫ್ರ್ಯಾಂಕಾಗಿ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಒಳಗೇನೋ ಇತ್ತು ಆ್ಯಟಿಟ್ಯೂಡಲ್ಲಿ ಅಂದರೆ ಇಟ್ ಶುಡ್ ಬಿ ಎಲ್ಲೋ ಕಡೆ ತಡೀತದೆ ಮುಟ್ಲಿಕ್ಕೆ. ತಡೆಯೋದು ಹಾಗೆ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನನ್ನ ಆ್ಯಟಿಟ್ಯೂಡನ್ನು ನಾನು ರಿಪೇರ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ನಾವು ಥಿಯೇಟ್ರಲ್ಲಿ ಮಾಡ್ತೀವಿ. ಓಕೆ ಮೇಡಮ್, ಇನ್ನೊಂದು ವಿಷಯ ನಾವು ಹೇಳಬೇಕು. ಇವಾಗಲೇ ಭರತನಾಟ್ಯ ಆಗಿರ್ಬೋದು ಅಥವಾ ಗಾಯನ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಬ್ಬೊಬ್ಬರು ತೊಡಗಿಕೊಂಡೇ ಇರ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇಂತಹ ಅನುಭವ ಆದ ತಕ್ಷಣ ಹೋಗ್ಬಿಡ್ತಾರೆ, ನಮಗೆ ಬೇಡವೇ ಬೇಡ ಅಂತ. ಸೊ ಅಲ್ಲಿಗೆ ಅವರ ಒಂದು ಕಲಾ ವೃತ್ತಿ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ? ತುಂಬ ಕಡೆ ಹಾಗೆ ಆಗಿದೆ. ಈಗ ನನ್ನ ಫ್ರೆಂಡ್ಸೇ ಕೆಲವರು ಇದ್ದರು, ಫಿಲ್ಮ್ ಇಂಡಸ್ಟ್ರಿ ಹೋಗಬೇಕು ಅಂತ ತುಂಬ ಆಸೆಯಲ್ಲಿ ಒಂದಿಷ್ಟು ಲೆವೆಲ್ ಒಂದು ಸಣ್ಣ ಪುಟ್ಟದ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದರು. ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ಅವ್ರು ಬಿಟ್ಟರು. ಹಾಗೆ ನನ್ನ ಒಂದು ಫ್ರೆಂಡ್ಸ್ ಒಂದು ಮೇಲ್ ಟೀಚರ್ ಹತ್ರ ಕಲಿತಾ ಇದ್ದರು, ಅಲ್ಲಿ ಡ್ಯಾನ್ಸ್ ಬಿಟ್ಟರು. ಹಾಗೆ ಒಂದು ಮೇಲ್ ಸಿಂಗರ್ ಸರ್ ಇದ್ದರು, ಅವರು ಕೂಡ ಒಂದು ಸ್ವಲ್ಪ ಕಿರುಕುಳ ಮಾಡಿದರು, ಅವರು ಸ್ಟಾಪ್ ಮಾಡಿದರು. ಸೊ ದ್ಯಾಟ್ಸ್ ನಾಟ್ ಅನ್ ಎಂಡ್. ದೇ ಹ್ಯಾವ್ ಡಿಫ್ರೆಂಟ್ ರೂಟ್. ಈಗ ಒಂದು ಕಡೆಯಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಹುಡುಗಿ ಆದವಳು ಶಿ ಶುಡ್ ಬಿ ಬೋಲ್ಡ್ ಇನಫ್ ಟು ಟೇಕ್ ಅಪ್ ಅನದರ್. ಅದೊಂದು ಲೆಸನ್. ಎವ್ರಿ ಮೊಮೆಂಟ್ ನಮಗೆ ಒಂದು ಲೆಸನ್. ಒಂದು ಮೊಮೆಂಟಲ್ಲಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು, ಓಕೆ ಅದೊಂದು ಎಕ್ಸ್ಪೀರಿಯನ್ಸ್. ದಟ್ ಡಸಂಟ್ ಮೀನ್ ಅಲ್ಲಿಗೆ ನನ್ನ ಪ್ಯಾಷನ್ ಮುಗೀತು. ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಸಮಥಿಂಗ್, ಓಕೆ ನೆಕ್ಸ್ಟ್ ಲೆವೆಲ್ ಯಾರಿದ್ದಾರೆ, ಓಕೆ ಲೆಟ್ ಮಿ ಗೋ ಇನ್ ಅ ರೈಟ್ ವೇ. ಅದರಲ್ಲಿ ಏನಾದರೂ ನನ್ನ ಮನಸ್ಸಿಂದ ತಪ್ಪು ಭಾವನೆ ಬರಬಾರ್ದು, ನನ್ನ ಭಾವನೆ ಶುದ್ಧ ಇರಬೇಕು. ನಾನು ಇನ್ನೊಬ್ರ ಜೊತೆಗೆ ವರ್ಕ್ ಮಾಡ್ತೇನೆ, ಲೆಟ್ ಮಿ ಸಿ. ಅದರಲ್ಲೂ ಟ್ರೈ ಆಗಲಿಲ್ಲ ಇನ್ನೊಂದು ಕಡೆ, ಓಕೆ ಲೆಟ್ ದೆಮ್ ಗೋ, ಲೆಟ್ ದೆಮ್ ಶಿಫ್ಟ್, ಬಟ್ ನೆವರ್ ಸ್ಟಾಪ್. ಅದು ನೆವರ್ ಸ್ಟಾಪ್ ಆ್ಯಟಿಟ್ಯೂಡ್ ಬರೀ ಪ್ಯಾಷನ್ ಇದ್ದವ್ರು ಮಾತ್ರ ಮಾಡೋದು. ಅದೇ ಕೆಲವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದಿಲ್ಲ, ಸ್ವಲ್ಪ ಸಮಯ ಮಾಡ್ತಾರೆ, ಸರಿ ಹೋಗೋದಿಲ್ಲ, ಬಿಡ್ತಾರೆ, ಮತ್ತೆ ಮಾಡೋದೇ ಇಲ್ಲ ಅಂದರೆ ದೇ ಆರ್ ನಾಟ್ ಪ್ಯಾಷನೇಟ್ ಇನಫ್. ಪ್ಯಾಷನ್ ಇದ್ದವರು ಹೇಗಾದರೂ ಮಾಡ್ಕೊಳ್ತಾರೆ. ಓಕೆ, ಇಲ್ಲಿ ತನಕ ಬಂದು ಡಾಕ್ಟರ್ ಮಂಜರಿ ಚಂದ್ರ ಅವರಿಗೆ ಸಮಯದ ಅವಧಿ ತುಂಬಾ ಮುಖ್ಯ ಆಗಿದೆ. ಅವರಿಗೆ ಕೂಡ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮೀಟು ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತೆ ಒಂದು ಬ್ರೇಕ್ ಬಳಿಕ. ಜಸ್ಟ್ ಮೀಟು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗಾಗಲೇ ಮಾತಾಡ್ತಾ ಇದ್ವಿ ಯಾವ ಥರ ಒಂದು ಜಸ್ಟ್ ಮೀಟು ಅಭಿಯಾನ ಒಂದು ಹುಡುಗಿಯರಿಗೆ ಯಾವ ಥರ ಉತ್ತಮ ವೇದಿಕೆ ಆಗಿದೆ, ಆದರೆ ಅದು ಯಾವ ಥರ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಮಾತಾಡ್ತಾ ಇದ್ವಿ. ಇನ್ನು ಒಂದು ರೀತಿಯಲ್ಲಿ ಹೆಣ್ಮಕ್ಳಿಗೆ ಇದು ಒಂದು ಒಳ್ಳೆಯ ವೇದಿಕೆ, ಆದರೆ ಕೆಲವೊಬ್ಬರು ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರಂತೆ, ಹೌದಾ? ಹಾಗೆ ಈಗ ಒಂದು ರೂಲ್ಸ್ ಆದರೆ ಅದಕ್ಕೆ ಏನೊಂದು ಲೂಪ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ವೇದಿಕೆ ಸೃಷ್ಟಿಯಾಗಿದ್ದು ಒಳ್ಳೆಯದೇ. ಅದು ಬಂದು ಇಂಥ ಪ್ರಯತ್ನಗಳು ಈ ಹಿಂದೆ ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಆಗಿದೆ. ಕೆಲವು ಪತ್ರಿಕೆಗಳಲ್ಲಿ ಕೂಡ ಕೆಲವು ಅಂಕಣಗಳನ್ನು ಅದಕ್ಕೋಸ್ಕರ ಇಟ್ಟು ನಿಮ್ಮ ಅಭಿಪ್ರಾಯವನ್ನು ನೋವನ್ನು ಹೇಳಿ ಅಂತ ಹೇಳಿದವರು ಇದ್ದಾರೆ. ಆದರೆ ಇದು ನೋಡಿ, ನಾವು ಎಲ್ಲವನ್ನೂ ಪಾಶ್ಚಾತ್ಯ ದೇಶಗಳಿಂದ ಬೇಗ ಕಲ್ತ್ಕೊಳ್ತೇವೆ ಅನ್ನೋದಕ್ಕೆ ಇದು ಒಂದು. ಯಾಕಂದರೆ ಅಮೇರಿಕಾದಲ್ಲಿ 2006ರಲ್ಲಿ ಅದು ಬಂದಿದ್ದರೂ ಕೂಡ 2017ರಲ್ಲಿ ಅಲಿಶಾ ಮಿಲಾನ ಅನ್ನೋಂಥ ಹುಡುಗಿ ಫಸ್ಟ್ ಇದನ್ನು ಒಂದು ಏನು ಸಾಂಸ್ಥಿಕವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದು. ಆ ನಂತರದ್ದು ಇಮಿಡಿಯೇಟ್ ಅದು ಇಂಡಿಯಾಕ್ಕೆ ಕಾಲಿಟ್ಟಿದೆ. ಈ ಅಭಿಯಾನವನ್ನು ಮಿಸ್ಯೂಸ್ ಮಾಡಿಕೊಳ್ಳದಂಥ ಒಂದು ರೂಲ್ಸನ್ನು ಯಾರಾದರೂ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆ ನಾಳೆ ಪ್ರೂಫ್ ಬೇಕು. ನೋಡಿ, ನಮ್ಮ ಕಾನೂನು ಏನು ಹೇಳುತ್ತೆ ಗೊತ್ತಾ? ಎಷ್ಟೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ಹುಡುಗರು ಏನೇ ಮಾಡಿದರೂ ಪ್ರೂಫ್ ಇಲ್ದಿದ್ರು ಅವ್ರನ್ನ ಬೇಕಾದ್ರೆ ಒಳಗೆ ಹಾಕ್ತಾರೆ ಜೈಲಲ್ಲಿ. ಅದೇ ಹುಡುಗಿಯರು ಏನೇ ಮಾಡಿದ್ರು ನಾವು ಪ್ರಶ್ನೆ ಮಾಡಬೇಕಲ್ಲ, ಅದಕ್ಕೆ ನಾವು ಪ್ರೂಫ್ ಅಂತ ಕೊಡಲಿಕ್ಕೆ ಇಲ್ಲ. ಈಗ ನಾವು ಬೇಡ, ಒಂದು ಗಂಡ ಹೆಂಡತಿ ಮಧ್ಯೆ ಜಗಳ ಆದಾಗ ಅಥವಾ ಏನಾದರೂ ಮಾತು ಬಂದಾಗ ಏನೋ ನಾವು ಹೆಂಡತಿಯ ಶೀಲದ ಬಗ್ಗೆ ಗಂಡ ಆಕ್ಷೇಪಿಸಿದರೆ ಅದು ಅಪರಾಧ ಆಗುತ್ತೆ. ಅದೇ ಗಂಡನ ಶೀಲದ ಬಗ್ಗೆ ಅವನು ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಹೆಂಡತಿ ಹೇಳಿದರೆ ಅದು ಅಪರಾಧ ಆಗುತ್ತೆ. ಕ್ಯಾರೆಕ್ಟರ್ ಅನ್ನೋದು ಗಂಡು ಹೆಣ್ಣಿಗೆ ಇಬ್ಬರಿಗೆ ಈಕ್ವಲ್ ಆಗಿರುತ್ತೆ. ಒಂದು ಹೆಣ್ಣಿಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳುವಾಗ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಒಂದು ಗಂಡಿಗೂ ಆಗುತ್ತೆ.
ನಾವು ಇದನ್ನು ಅರ್ಥ ಮಾಡಿಕೊಂಡಂಥ ಒಂದು ನಿಯಮವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆದರೆ ಮೀಟು ಅಭಿಯಾನ ಅಥವಾ ಹೀಟು ಅಭಿಯಾನ ಎರಡೂ ಕೂಡ ಸಕ್ಸಸ್ ಇಲ್ಲ ಎರಡೂ ಕೂಡ ಒಬ್ಬರನ್ನ ಸಾಯಿಸೋದಕ್ಕೆ ಒಂದು ಟೂಲ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಇದೆ ಅಂತ. ಯಾಕಂದರೆ ಸುಸೈಡ್ ಕೇಸಿಗೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಅಂತ ಮನೆಯವರು ಹೇಳ್ತಾ ಇದ್ರು. ಅಂಥ ಸಂದರ್ಭ ಸೃಷ್ಟಿ ಆದರೂ ಆಗ್ಬೋದು ಅಂತ. ಓಕೆ, ಇವಾಗ ಇದರಲ್ಲಿ ಹಿಮ್2 ಮತ್ತೆ ಮೀಟು ಅಂತ ಅಭಿಯಾನ ಏನು ಮಾಡಿದಾರೋ ಇದರಲ್ಲಿ ಹೆಣ್ಮಕ್ಳ ಜೊತೆಗೆ ಗಂಡಸರು ಕೂಡ ನಮಗೆ ಈ ಥರ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಅವರು ಯಾವ ಮಟ್ಟದಲ್ಲಿ ತಮಗೆ ಕಿರುಕುಳ ಆಗ್ತಾ ಇದೆ ಅನ್ನೋದನ್ನ ಪ್ರಸ್ತುತಪಡಿಸ್ತಿದ್ದಾರೆ ಹಾಗಿದ್ರೆ ಅಂತ ನೋಡಿ. ಕಿರುಕುಳ ಅನ್ನೋದು ಲೈಂಗಿಕ ಕಿರುಕುಳ, ಈಗ ನಾವು ರೇಪ್ ಆ್ಯಂಡ್ ರ್ಯಾಗ್ ಇಂಥ ಶಬ್ದಗಳನ್ನು ಬಳಕೆ ಮಾಡ್ತೇವೆ, ಬೇಕಾಗಿಲ್ಲ. ಈಗ ಒಬ್ಬ ಸೋಷಿಯಲಿ ರೆಪ್ಯೂಟೆಡ್ ಮನುಷ್ಯನಿಗೆ, ಈಗ ನಮ್ಮ ಊರಿನಲ್ಲಿ ಬಹಳ ಒಂದು ಗಣ್ಯ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಆ ಗಣ್ಯ ವ್ಯಕ್ತಿಗೆ ಒಂದು ಹುಡುಗಿ ಹೋಗಿ ಒಂದು ಆಫರ್ ಮಾಡ್ತಾಳೆ ಸೆಕ್ಸಿಗೆ ಅಂತ ಆದರೆ ಅವನನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅವನಿಗೆ ಇಮೇಜ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾನು ಲೈಂಗಿಕ ದೌರ್ಜನ್ಯ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ದೃಷ್ಟಿಯಿಂದ ಅವನ ಇಮೇಜನ್ನು ಹಾಳು ಮಾಡೋ ಪ್ರಕ್ರಿಯೆ ಆಗಿರುತ್ತೆ. ಮಾನವ ಸಹಜವಾಗಿ ಅವನಿಗೆ ಅದು ಬೇಕು ಅಂತ ಅನಿಸ್ಬೋದು, ಆದರೆ ಎಲ್ಲೋ ಒಂದು ಗಳಿಗೆ ನನಗೆ ಬೇಕು ಅನಿಸಿ ಮೂವ್ ಆದಾಗ ಅವನನ್ನು ಯಾಕೆ ಇವಳು ಮಿಸ್ಯೂಸ್ ಮಾಡ್ಕೋಬೋದು ಅಥವಾ ಅವನ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಗಂಡಸಿನ ಜೊತೆ ನಡೆಯುವ ಯಾವುದೇ ಸಂವಾದಗಳು ಅಥವಾ ಹೆಣ್ಣಿನ ಜೊತೆ ನಡೆಯುವ ಯಾವುದೇ ಸಂವಾದಗಳು ಕೂಡ ಅದು ಲೈಂಗಿಕ ದೌರ್ಜನ್ಯದ ರೂಪವೇ ಆಗಿರ್ತದೆ, ಅಂದರೆ ಇಂಥ ನೆಗೆಟಿವ್ ಸಂವಾದಗಳು. ಹಾಗೆ ಗಂಡಿನ ಮೇಲೆ ದೌರ್ಜನ್ಯ ಆದಂಥ ಒಂದು ಹುಡುಗಿ ಹೋಗಿ ಗಂಡನನ್ನು ಎಳ್ಕೊಂಬಂದು ಇದು ಮಾಡ್ತಾರೆ ಅಂತಲ್ಲ ಅದರ ಅರ್ಥ. ಈಗ ಜನರಲಿ ಏನು ಹೇಳ್ತೇವೆ, ಈಗ ಹುಡುಗಿಯ ಮೇಲೆ ದೌರ್ಜನ್ಯ ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಇದು ಕಾಮನ್ ಸ್ಟೇಟ್ಮೆಂಟ್. ಮಹನೀಯರ ಮೇಲೆ ದೌರ್ಜನ್ಯ ಆಯಿತು ಅಂತ ಎಲ್ಲೂ ಸ್ಟೇಟ್ಮೆಂಟ್ ಬರೋದಿಲ್ಲ. ಹೌದು, ಯಾಕಂದರೆ ಸಫರರ ಹುಡುಗಿ ಅನ್ನೋಂಥದ್ದನ್ನು ನಮ್ಮ ಸಮಾಜ ಆಲ್ರೆಡಿ ಅದನ್ನು ಒಪ್ಕೊಂಡಾಗಿದೆ. ನಾನು ಹೇಳೋದು ಸಫರರ ಹುಡುಗಿ. ಈಗ ತೃತೀಯ ಲಿಂಗಿಗಳನ್ನು ಬಗ್ಗೆ ನಾನು ವರ್ಕ್ ಮಾಡಿದೆ, ಅವ್ರ ಜೊತೆ ಮಾತಾಡಿದಾಗ ಯಾರು ಸಫರರ್ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಎಷ್ಟೋ ತೃತೀಯ ಲಿಂಗಿಗಳು ಮೂಲತಃ ಗಂಡಸರಾಗಿದ್ದವರು ಇದ್ದಾರೆ. ಯಾಕೆ ಅವಳು ಗಂಡಸರಾಗಿ ಹೆಂಗಸರಾಗಿ ಬದುಕ್ತಿದ್ದಾರೆ ಅಂತ ನೀವು ಒಂದ್ಸರಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ಅವರು ಲೈಂಗಿಕವಾಗಿ ಎಷ್ಟು ಸಫರಾಗಿ ಆಮೇಲೆ ಆತನ ಮನೋಭಾವ ಬದಲಾಯಿಸ್ಕೊಂಡಿದ್ದಾರೆ ಅಂತ ನೋಡಿ. ಅದು ಅಂಥ ಎಕ್ಸ್ಟ್ರೀಮ್ಗಳು ಗಂಡಸರಿಗಾದ ಲೈಂಗಿಕ ದೌರ್ಜನ್ಯದಿಂದ ಆಗಿದೆ ಅಂತ. ಸೊ ಇದು ತುಂಬ ಅಧ್ಯಯನ ಮಾಡಬೇಕು. ನಾವು ಜನರಲ್ಲಾಗಿ ಸ್ಟೇಟ್ಮೆಂಟ್ ಕೊಟ್ಟು ಮುಗಿಸ್ಲಿಕ್ಕೆ ಆಗುವಂಥದ್ದಲ್ಲ. ಇದು ದೌರ್ಜನ್ಯ ಎರಡೂ ಕಡೆ ಇದೆ. ಅಫ್ಕೋರ್ಸ್ ಸ್ವಲ್ಪ ರೇಷ್ಯೋ ವ್ಯತ್ಯಾಸ ಇರಬಹುದು. ಓಕೆ, ಇವಾಗ 2006ರಲ್ಲಿ ಅಮೆರಿಕದಲ್ಲಿ ಆರಂಭವಾಗಿರುವಂಥದ್ದು ಅಷ್ಟರ ಮಟ್ಟಿಗೆ ಅದು ಸದ್ದು ಮಾಡಿರಲಿಲ್ಲ. ಆದರೆ ಇದೀಗ ಇತ್ತೀಚೆಗೆ ಅದು ಒಂದು ವಾರದಿಂದ ಸಾಕಷ್ಟು ರೀತಿಯಲ್ಲಿ ಈಗ ಚಲನೆ ಆಗ್ತಾ ಇರುವಂಥದ್ದು ಪ್ರಸ್ತುತ ಒಂದು ಸುದ್ದಿಯಾಗಿ ಬರ್ತಾ ಇದೆ. ಯಾಕೆ ಈ ರೀತಿಯ ಬೆಳವಣಿಗೆ? ಯಾಕಂದರೆ ಒಬ್ಬರ ಹಿಂದೆ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸಿನಿ ಲೋಕದಲ್ಲಿ ದೌರ್ಜನ್ಯ ನಡೆದಿದೆ ಅಂದರೆ ಹಾಗಿದ್ರೆ ಸಿನಿಮಾ ರಂಗ ಎಲ್ಲಿಗೆ ಹೋಗ್ತಾ ಇದೆ ಅಂತ? ಇದು ಪ್ರಚಾರ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಈಗ ಸೋಷಿಯಲ್ ಮೀಡಿಯಾ ಬಹಳ ಪ್ರಬಲವಾಗಿರೋದು. ಯಾಕಂದರೆ 2017ರವರೆಗೆ ಅಷ್ಟು ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾ ಇಲ್ಲದೆ ಅವರ ಭಾವನೆಗಳು ಅಲ್ಲಲ್ಲೇ ಲೋಕಲೈಟ್ ಆಗಿ ಪ್ರಚಾರ ಆಗಿತ್ತು, ಲೋಕಲ್ ಏರಿಯಾದಲ್ಲಿ ಪ್ರಚಾರ ಆಗಿತ್ತಷ್ಟೇ. ಆಮೇಲೆ ಸಿನಿಮಾ ರಂಗದಲ್ಲಿ ನಾವು ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ಜನರಲ್ ಆಗಿ ಸಿನಿಮಾ ರಂಗದಲ್ಲಿ ದೌರ್ಜನ್ಯ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟನ್ನು ನಾನು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ 100 ಜನ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವ ತಂತ್ರಜ್ಞರಾಗಲಿ, ನಿರ್ದೇಶಕರಾಗಲಿ, ನಟರಾಗಲಿ, ಅವರ ಮಧ್ಯದಲ್ಲೇ ಒಬ್ಬರೋ ಇಬ್ಬರೋ ಇಂಥ ತಪ್ಪುಗಳನ್ನು ಮಾಡಿದಾಗ ಅದನ್ನು ಜನರಲೈಸ್ ಮಾಡಲಿಕ್ಕಾಗುತ್ತೆ. ಆ ತಪ್ಪುಗಳು ಯಾಕಾಗುತ್ತೆ, ಹೇಗಾಗುತ್ತೆ, ಎಲ್ಲಾಗಿದೆ ಅನ್ನೋದನ್ನು ಭಾಳ ಪ್ರಾಮಾಣಿಕವಾಗಿ ಸಮಾಜದ ಮುಂದೆ ಇಡಬೇಕಾಗುತ್ತೆ. ಅಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾಗತ್ತೆ. ಈಗ ನೋಡಿ, ಯಾವುದೋ ಕಾಲೇಜು ವಿದ್ಯಾರ್ಥಿ ಮೇಲೆ ಸಾರ್ವಜನಿಕವಾಗಿ ದೌರ್ಜನ್ಯ ಆಗಿತ್ತು, ಅದನ್ನೆಲ್ಲ ಬಹಳ ಕಾನೂನು ರೀತಿಯನ್ನು ನೋಡ್ತಾ ಇದ್ದಾರೆ. ಯಾಕೆ ಸಿನಿಮಾ ರಂಗದಲ್ಲಿ ಆಗೋ ದೌರ್ಜನ್ಯವನ್ನು ಕಾನೂನಿನ ಕೆಳಗೆ ನೋಡಬಾರ್ದು? ಯಾಕೆ ಅದನ್ನು ಪತ್ರಿಕೆಗಳೇ ಸೀಮಿತ ಮಾಡಬೇಕು, ಸೋಷಿಯಲ್ ಮೀಡಿಯಾಗೆ ಸೀಮಿತ ಮಾಡಬೇಕು? ಅಥವಾ ನಾನು ಹೇಳಿಕೊಳ್ಳೋ ಮೊದಲು ಯಾಕೆ ನಾನು ಕಾನೂನು ರೀತಿಯಲ್ಲಿ ಅದನ್ನು ಮೂವ್ ಮಾಡಿ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋ ಹಾಗೆ ಮಾಡಬಾರ್ದಿತ್ತು? ನಾನು ಪ್ರಚಾರ ಮಾಡಿದ ತಕ್ಷಣಕ್ಕೆ ನನಗೆ ಪರಿಹಾರ ಸಿಗುತ್ತಾ? ಅದರ ಬದಲು ನಾನು ಕಾನೂನಿಗೆ ಹೋರಾಟ ಮಾಡ್ಬೋದಲ್ಲ? ಖಂಡಿತ. ಸೊ ಇದನ್ನು ನಾವು ಯೋಚನೆ ಮಾಡಬೇಕು. ಹಾಗೆ ಸರ್, ಇವಾಗ ನಾನು ಕೇಳ್ತಾ ಇರುವಂತದ್ದು, ಈ ರೀತಿಯ ಒಂದು ದೌರ್ಜನ್ಯದಿಂದ ಒಂದು ಸಿನಿಮಾ, ಇಡೀ ಸಿನಿಮಾ ಒಂದು ಹಾಳಾಗುತ್ತೆ. ಅದರಲ್ಲಿ ವರ್ಕ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು ಬರುತ್ತೆ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅಥವಾ ಇತರ ಕಲಾವಿದರುಗಳಿಗೂ ಕೂಡ ಇದರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಇದು ಎಲ್ಲೋ ಒಂದು ಕಡೆ ಸಿನಿ ರಂಗಕ್ಕೆ ಪೆಟ್ಟು ಬೀಳ್ತಾ ಇಲ್ವಾ ಅಂತ? ಹೌದು, ಈ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೇಳ್ತೇವೆ ಗೊತ್ತಾ? ನಾನು ಯಾವ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇನೋ ಅದೊಂದು ದೊಡ್ಡ ಜವಾಬ್ದಾರಿ ಅಂತ ನಾನು ಅರ್ಥ ಮಾಡ್ಕೋಬೇಕು. ಸೊ ಒಂದು ದೊಡ್ಡ ಮೆಕ್ಯಾನಿಸಮ್ ಅದು. ಆ ಮೆಕ್ಯಾನಿಸಮಲ್ಲಿ ಒಂದು ಸ್ಕ್ರೂ ಬಿದ್ದು ಹೋದರೂ ಕೂಡ ಇಡೀ ಮೆಷಿನ್ ನಿಲ್ಬೋದು. ಸೊ ಹಂಗಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಅಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಆ ಇಂಡಿವಿಜುವಲ್ ತನ್ನ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಕೆಲಸ ಎಲ್ಲದವರೆಗೆ ಮಾಡೋದಿಲ್ವೋ ಅಲ್ಲಿವರೆಗೆ ಅಂಥ ಮೆಕ್ಯಾನಿಸಮ್ಗೆ ಡೇಂಜರ್ ಇದ್ದೇ ಇದೆ. ಹಾಗಾಗಿ ಇನ್ನು ಬಹುಶಃ ಈಗ ನೀವೇನು ಕಮಿಟ್ಮೆಂಟ್ ಅಂತ ಬರೀತಾರೆ ಅಂತ ಹೇಳಿದ್ರಲ್ಲ, ಮುಂದಿನ ದಿನಗಳಲ್ಲಿ ಬಹುಶಃ ಫಾರ್ಮ್ ಬದಲಾಗ್ಬೋದು. ಇಲ್ಲಿ ಯಾವುದೇ ಅಸಭ್ಯ ವರ್ತನೆ ಮಾಡಿದರೆ ಅವರಿಗೆ ಇಷ್ಟು ದಂಡ ಇಂಥದ್ದು ಬರುವ ಸಾಧ್ಯತೆಗಳಿದೆ. ಯಾಕಂದರೆ ಅದು ಆಗಬೇಕಾಗಿದೆ. ಇಲ್ಲದಿದ್ದರೆ ಇಡೀ ಮೆಕ್ಯಾನಿಸಮ್ ಹಾಳಾಗುತ್ತಲ್ಲ.
ಅಲ್ಲಿ ಎಷ್ಟೋ ಜನ ಪ್ರಾಮಾಣಿಕವಾಗಿ ದುಡಿತಾರೆ, ಅವರಿಗೆ ಒಂದು ರೆಪ್ಯುಟೇಷನ್ ಇರುತ್ತೆ. ಒಬ್ಬರೋ ಇಬ್ಬರೋ ಮಾಡೋ ತಪ್ಪಿಗೆ ಯಾಕೆ ಇಡೀ ಟೀಮ್ ಹೆಸರು ಹಾಳು ಮಾಡ್ಕೋಬೇಕು, ಯಾಕೆ ಲಾಸ್ ಮಾಡ್ಕೋಬೇಕು, ಕೋಟಿಗಟ್ಟಲೆ ಹಾಕಿ ಯಾಕೆ ಲಾಸ್ ಅವರ ಫ್ಯಾಮಿಲಿಯನ್ನು ಬರ್ಬಾದ್ ಮಾಡ್ಕೋಬೇಕು? ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ. ಈಗ ಸಿನಿಮಾ ರಂಗ ಅಂದಮೇಲೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ, ಅವರದ್ದೇ ಆದ ರೆಪ್ಯುಟೇಷನ್ ಇರುತ್ತೆ. ಒಂದು ಸಿನಿಮಾ ತೆರೆ ಮೇಲೆ ಬಂದ ನಂತರ ಅದು ಜನರನ್ನ ರಂಜಿಸುತ್ತೆ, ಅದಕ್ಕೆ ಆದಂಥ ಹೆಸರನ್ನು ತಂದು ಕೊಡುತ್ತೆ. ನಾವು ಈಗ ಬೇರೆ ಬೇರೆ ಸಿನಿರಂಗದಲ್ಲಿ ಈ ರೀತಿಯ ಒಂದು ಏನು ಈ ರೀತಿ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ ಅಂತ ಸದ್ಯಕ್ಕೆ ಕೋಸ್ಟಲ್ ವುಡ್ ಅಲ್ಲಿ ಯಾವುದೇ ರೀತಿ ಕೇಸ್ ಬರ್ತಾ ಇಲ್ಲ. ಮುಖ್ಯ ಕಾರಣ ಕೂಡ ಯಾಕೆ ಅಂತ, ಕೋಸ್ಟಲ್ ವಾರ್ಡ್ನಲ್ಲಿ ನಾನು ಆಗಲೇ ಹೇಳಿದಾಗ ನಮಗೆ ಇನ್ನೂ ಆ ತುಳುನಾಡಿನ ಒಂದು ಕಲ್ಚರ್ ನಮ್ಮ ರಕ್ತದಲ್ಲಿ ಇದೆ, ಇಲ್ಲಿ ಕೆಲಸ ಮಾಡ್ತಿರೋರಲ್ಲಿ. ಹಾಗಾಗಿ ಆ ಹೆಣ್ಣಿನ ಮೇಲಿನ ಗೌರವ ಇನ್ನೂ ಕಡಿಮೆ ಆಗಿಲ್ಲ. ಖಂಡಿತ ಅಲ್ಲ, ಅದು ಕರ್ನಾಟಕದಲ್ಲೂ ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ಇಲ್ಲ ಅದೇ ಮತ್ತೆ ಹೇಳ್ಬೇಕಾರೆ ಎಲ್ಲ ಕಡೆ ಆಗ್ತಾ ಇಲ್ಲ. ಇಲ್ಲಿ ದೌರ್ಜನ್ಯ ಅಥವಾ ನೋಡೋ ದೃಷ್ಟಿಕೋನ ಇದೆಲ್ಲ ಡೆಫಿನಿಷನ್ಗಳನ್ನು ಆಚೆ ನಾವು ನೋಡಬೇಕಾಗೋದು ವಾತಾವರಣ. ನಾನು ವರ್ಕ್ ಮಾಡ್ತಿರೋ ವಾತಾವರಣ ಹೇಗಿದೆ ಅಂತ ಇದೆ. ಈಗ ಕನ್ನಡ ಸ್ಯಾಂಡಲ್ವುಡ್ಡಲ್ಲಿ ಇದು ಯಾಕೆ ಆಗ್ತದೆ, ನಾನು ಇತ್ತೀಚೆಗೆ ನಾನು ಗಮನಿಸಿದಾಗೆ ವಾತಾವರಣ ಬಹಳ ಕರಪ್ಟ್ ಆಗ್ತಾ ಇದೆ ಅಲ್ಲಿ. ಸೊ ಏನು ನಾವು ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಲ್ಲ, ಶೂಟಿಂಗ್ ಲೊಕೇಶನ್ ಡಿಸಿಪ್ಲಿನ್ ಅಂತ, ಆ ಡಿಸಿಪ್ಲಿನ್ ಹಾಳಾಗ್ತಾ ಇದೆ. ಇವನ್ ನಾಟಕದಲ್ಲಿ ಕೂಡ ನಾವು ಒಂದು 15-20 ವರ್ಷದ ಹಿಂದೆ ಒಂದು ತರಬೇತಿ ಮಾಡುವಾಗ ಇದ್ದ ಅಲ್ಲಿ ವಾತಾವರಣ ಈಗ ಇಲ್ಲ. ಯಾಕಂದರೆ ಈಗ ಎಲ್ಲವೂ ಮಾಡರ್ನೈಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಗ್ಯಾಜೆಟ್ಗಳು ತೊಂದರೆ ಕೊಡ್ತಾ ಇದ್ದಾವೆ. ಆದರೆ ಅದು ರೀಕನ್ಸ್ಟ್ರಕ್ಟ್ ಆಗಬೇಕಾದ ಅಗತ್ಯ ಇದೆ. ಅದು ಸಿನಿಮಾ ರಂಗದಲ್ಲೂ ಆಗಬೇಕು, ನಾಟಕ ರಂಗದಲ್ಲೂ, ನೃತ್ಯ ರಂಗ ಎಲ್ಲ ಕಡೆನೂ ಆಗಬೇಕಾಗಿದೆ. ವಾತಾವರಣ ಕೂಲ್ ಆಗಿದ್ದರೆ ಅಥವಾ ಸರಿಯಾಗಿದ್ದರೆ, ಫೇರ್ ಆಗಿದ್ದರೆ ಖಂಡಿತ ಅಲ್ಲಿ ಇನ್ನೊಬ್ಬನಿಗೆ ನೋಡಿ, ನಮಗೆ ಒಂದು ದೇವಸ್ಥಾನದ ಒಳಗೆ ಹೋದಾಗ ಅಥವಾ ನೀವು ಅಲ್ಲಿ ಹೋಗಿ ನಮಗೆ ಗಲಾಟೆ ಮಾಡಬೇಕು ಅನಿಸೋದಿಲ್ಲ, ಲೌಡಾಗಿ ಮಾತಾಡಬೇಕು ಅನಿಸೋದಿಲ್ಲ. ಅಂದರೆ ಆ ವಾತಾವರಣ ನಮ್ಮನ್ನು ಮೌನವಾಗಿರುವ ಹಾಗೆ ಮಾಡ್ತದಲ್ಲ. ಸೊ ಇದನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ ಅಂತ. ಯಾಕಂದ್ರೆ ಕೋಸ್ಟಲ್ ವುಡ್ ನಲ್ಲಿ ತುಳು ಚಿತ್ರಗಳಿರೋದೇ ಅಲ್ಪ ಸ್ವಲ್ಪ, ಇತ್ತೀಚೆಗೆ ಬೆಳೀತಾ ಇದೆ. ಆ ಬೆಳೆಯುವ ಹಂತದಲ್ಲಿ ಬದಲಾವಣೆಗಳೇನಾದರೂ ಕಾಣ್ತಾ ಇದೆಯಾ ನಿಮ್ಮ ಪ್ರಕಾರ? ನಂದು ಒಂದು ಕಳಕಳಿ ಇದೆ, ಕೋಸ್ಟಲ್ ವುಡ್ಡಲ್ಲಿ ತುಂಬ ಟ್ಯಾಲೆಂಟ್ಸ್ ಇದ್ದಾರೆ. ಮತ್ತೆ ಯಾಕೆ ಬೆಂಗಳೂರಿಂದ ಹೈದರಾಬಾದಿಂದ ಈ ಟೆಕ್ನಿಷಿಯನನ್ನು, ನಿರ್ದೇಶಕರನ್ನು, ಕ್ಯಾಮರಾಮ್ಯಾನನ್ನು ಕರ್ಕೊಬರ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಅಲ್ಲಿ ಬೇಕಷ್ಟು ಅವಕಾಶಗಳಿದೆ. ಹಾಗಿದ್ದಾಗ ಕೋಸ್ಟಲ್ ವುಡ್ಡಿನ ಜನಗಳನ್ನೇ ಬೆಳೆಸಿದರೆ, ಈ ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಪ್ರೊಡ್ಯೂಸರ್ಸು, ಅವ್ರಿಗೆ ಹೆಚ್ಚು ಅವಕಾಶವೂ ಸಿಗುತ್ತೆ. ಮತ್ತು ಅವರ ಮನೋಧರ್ಮದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಮಿಕ್ಸಪ್ ಆದ ಕೂಡಲೇ ಬೇರೆಯವರ ವರ್ತನೆಗಳು ಕೂಡ ಇಲ್ಲಿ ಇನ್ಫ್ಲುಯೆನ್ಸ್ ಆಗುವ ಸಾಧ್ಯತೆ ಇದೆ ಅಂತ. ಬಂದವರೆಲ್ಲ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ಕೆಲವು ಶೂಟಿಂಗ್ ಲೊಕೇಶನಲ್ಲಿ ಗಮನಿಸಿದ್ದೇನೆ, ಒಂದು ಸಿಗರೇಟ್ ಸೇದಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ, ಅಂದರೆ ಅಷ್ಟು ಡಿಸಿಪ್ಲಿನ್. ಇನ್ನು ಕೆಲವರು ಕ್ಯಾಮರಾಮನ್ಗಳೇ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಓಡಾಡ್ತಿರ್ತಾರೆ, ಅಥವಾ ಇನ್ಯಾರೋ ಎಲ್ಲೋ ಸೈಡಲ್ಲಿ ಬೀರ್ ಟೆಕ್ನಿಷಿಯನ್ಸು ಲೈಟಿನಿಂದ ಎಲ್ಲೋ ಬಿಯರ್ ಇಟ್ಕೊಂಡು ನಾನು ಇದು ಬದಲಾಗಬೇಕು ಅಂತ ಹೇಳುವಂಥದ್ದು. ಅಂಥ ವಾತಾವರಣ ಎಲ್ಲರೂ ಮತ್ತೆ ನಮ್ಮ ಕೋಸ್ಟಲ್ ವುಡ್ಡಿಗೆ ಬಂದುಬಿಟ್ರೆ ಅಗೇನ್ ಸ್ಯಾಂಡಲ್ವುಡ್ಡಿಗೆ ಆದಂಥ ಸಮಸ್ಯೆ ಇಲ್ಲಿ ಕೂಡ ಆಗುವ ಸಾಧ್ಯತೆ ಇದೆ. ಅದನ್ನು ಈಗಲೇ ಎಚ್ಚೆತ್ಕೊಂಡು ನಮ್ಮೆಲ್ಲ ಗೆಳೆಯರು ಗಮನಿಸಬೇಕು ಅಲ್ಲಿ ವರ್ಕ್ ಮಾಡ್ತಿರೋರು ಅಂತ. ಓಕೆ, ಇನ್ನೊಂದು ಈ ರೀತಿ ಒಂದು ದೌರ್ಜನ್ಯಗಳನ್ನು ನಾವು ಒಂದು ಸೈಡಲ್ಲಿ ಇಡೋಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಲೆಯನ್ನು ಎಲ್ಲಿಗೆ ಒಂದು ತಂದು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಯಾವ ಥರ ಸಿನಿಮಾ ರಂಗ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಥವಾ ಭರತನಾಟ್ಯ, ಡ್ಯಾನ್ಸ್, ಇಂಥದ್ದು ಎಲ್ಲ ಒಂದು ಕಲೆ ಏನಿದೆ ಅದನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದು. ಬೆಳೆಸಬೇಕು ಅನ್ನೋದಕ್ಕಿಂತ ಏನು ನೋಡಿ, ಯಕ್ಷಗಾನಕ್ಕೆ ಅದರದ್ದೇ ಒಂದು ಫೈನಲೈಸ್ ಆದಂಥ ಒಂದು ಚೌಕಟ್ಟುಬದ್ಧವಾದಂಥ ಒಂದು ಸಿಸ್ಟಮ್ ಇದೆ, ಭರತನಾಟ್ಯಕ್ಕೂ ಇದೆ. ಯಾಕಂದ್ರೆ ಯಕ್ಷಗಾನದಲ್ಲೂ ಇತ್ತೀಚೆಗೆ ಮಾಡರ್ನೈಸೇಷನ್ ಅಂತ ಅದನ್ನು ನಾನು ಮಾತಾಡ್ಲಿಕ್ಕೆ ಹೊರಟಿದ್ದು. ನಾನು ಹೇಳೋದು, ಕಲೆಯ ಚೌಕಟ್ಟನ್ನು ಮೀರಿ ಏನೇನೋ ಮಾಡ್ಲಿಕ್ಕೆ ಹೋಗೋದಿದೆಯಲ್ಲ, ಅದು ಏನಾಗುತ್ತೆ, ಆ ಮನಸ್ಸಿನಲ್ಲಿ ನೋಡೋ ಪ್ರೇಕ್ಷಕನಲ್ಲಿ ವಿಕೃತಿನ ಸೃಷ್ಟಿ ಮಾಡುತ್ತೆ. ಈಗ ಪೌರಾಣಿಕ ಪ್ರಸಂಗಗಳಾದಾಗ ನೋಡ್ತಿದ್ದ ಪ್ರೇಕ್ಷಕ ಯಕ್ಷಗಾನವನ್ನು ನೋಡೋ ದೃಷ್ಟಿಕೋನ ಬೇರೆತ್ತು. ಅದೇ ಸಿನಿಮಾಗಳ ಕಥೆಗಳನ್ನು ಯಕ್ಷಗಾನ ಮಾಡುವಾಗ ಅವರಿಗಲ್ಲಿ ಯಕ್ಷಗಾನದ ವೇಷದಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ. ಅಲ್ಲಿ ಬರೋ ರೊಮ್ಯಾಂಟಿಕ್ ಸೀನ್ಗಳನ್ನು ಅವರು ಇನ್ನೊಬ್ಬರಿಗೆ ಟ್ಯಾಲಿ ಮಾಡಿ ನೋಡ್ತಾರೆ. ಅಲ್ಲಿ ಶಾರುಖ್ ಖಾನೋ ಇನ್ನು ಐಶ್ವರ್ಯ ರೈ ಕಾಣ್ತಾರೆ ಅವರಿಗೆ. ಅಲ್ಲಿ ಇನ್ನೊಬ್ಬರು ಇಲ್ಲಿಯ ಭಾಳ ಪ್ರಭಾವಿ ಯಕ್ಷಗಾನ ಕಲಾವಿದ ಕಾಣಿಸೋದಿಲ್ಲ. ಆ ಕಲಾವಿದನ ಒಳಗೆ ಅವರು ಸಿನಿಮಾ ನಟಿಯರು ನೋಡ್ತಾರೆ. ಯಾಕಂದ್ರೆ ಈ ದೃಷ್ಟಿಕೋನವನ್ನು ಸೃಷ್ಟಿ ಮಾಡಲಿಕ್ಕೆ ಯಾರು ಕಾರಣರು? ನಾವೇ ಅಲ್ವಾ. ಯಾಕಂದ್ರೆ ಪೌರಾಣಿಕ ಕಥೆಗಳಿಗೆ ಅದರದ್ದೇ ಆದಂಥ ವ್ಯಾಲ್ಯೂ ಇದೆ. ಅದಕ್ಕೆ ಇವಾಗ ಏನಾಗ್ತಿದ್ದಾರೆ ಅಂದ್ರೆ ಮಾಡರ್ನ್ ಟಚ್ ಕೊಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಎಫೆಕ್ಟ್ ಬೀಳುತ್ತೆ ಅನ್ನುವಂಥ ಅದನ್ನೇ ನಾನು ಹೇಳ್ತೇವೆ. ಜನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ಅವರು ಯಕ್ಷಗಾನವನ್ನು ನೋಡೋದಿಲ್ಲ, ಯಕ್ಷಗಾನ ವೇಷದಲ್ಲಿ ಸಿನಿಮಾ ನೋಡ್ತಾರೆ. ಇದು ನಾನು ಹೇಳುವಾಗ ಅರ್ಥ ಆಗ್ತಿದೆಯಲ್ಲ. ಯಕ್ಷಗಾನವನ್ನು ಯಕ್ಷಗಾನವಾಗೇ ನೋಡಲಿಕ್ಕೆ ನಾವು, ಈಗ ಭರತನಾಟ್ಯವನ್ನು ಭರತನಾಟ್ಯವಾಗೇ ನೋಡಲಿಕ್ಕೆ ನಾವು ಪ್ರೇಕ್ಷಕರನ್ನು ಸಜ್ಜುಗೊಳಿಸಬೇಕಾಗಿದೆ. ಈಗ ಭರತನಾಟ್ಯದಲ್ಲಿ ಕೂಡ ಇತ್ತೀಚೆಗೆ ಕೆಲವರು ಸಿನಿಮಾ ನೃತ್ಯಗಳನ್ನು ಅಥವಾ ಜನಪದ ನೃತ್ಯಗಳನ್ನು ತುರುಕಿ ಅದು ಭರತನಾಟ್ಯವೋ ಇದು ಭರತನಾಟ್ಯವೋ ಅನ್ನೋರ ಅಷ್ಟರ ಮಟ್ಟಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಪ್ರೇಕ್ಷಕರನ್ನು ಯಾರು ಹಾಳು ಮಾಡ್ತಾ ಇರೋದು? ಆ ಕ್ಷೇತ್ರದಲ್ಲಿ ದುಡಿತಿರೋಂಥ ನಾವೇ ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ
ಯಾವುದೇ ಫಾರ್ಮನ್ನು ಆ ಫಾರ್ಮಿನ ಚೌಕಟ್ಟಿಂದ ಆಚೆ ಹಾಳು ಮಾಡಬಾರ್ದು ಅಂತ ನನ್ನ ಕಳಕಳಿ. ಓಕೆ, ಕೊನೆಯದಾಗಿ ಸ್ಪಂದನ ವಾಹಿನಿ ಮೂಲಕ ಈ ಮೀಟು ಅಭಿಯಾನದ ಜೊತೆಗೆ ಒಂದು ಕಲೆಯನ್ನ ನಾವು ಯಾವ ರೀತಿ ಉಳಿಸ್ಕೊಂಡು ಬರಬೇಕು, ಜೊತೆಗೆ ನಮ್ಮ ಒಂದು ತುಳುನಾಡಿನಲ್ಲಿ ಎಸ್ಪೆಷಲಿ ತುಳುನಾಡುವಿನಲ್ಲಿರುವಂತಹ ಇತ್ತೀಚಿನ ಬೆಳವಣಿಗೆಯನ್ನ ಯಾವ ರೀತಿ ನಾವು ಒಂದು ಮಿತಿಯಲ್ಲಿರಬೇಕು, ಜೊತೆಗೆ ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು. ಕಲೆ ಅಂದರೆ ಈಗ ನಾಟಕದಲ್ಲಿ ಪಾತ್ರವನ್ನು ನಾವು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಕಲೆಯಲ್ಲಿ ತೊಡಗಿಸಿಕೊಳ್ಳೋನು ಅವನ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿದರೆ ಸಾಕು ಅಂತ. ಕ್ಯಾರೆಕ್ಟರ್ ಇಟ್ಸ್ ಎಲ್ ಬಿಹೇವಿಯರ್. ಒಂದ್ಸರಿ ಕ್ಯಾರೆಕ್ಟರ್ ಬಿಹೇವಿಯರ್ ಎರಡು ಸರಿ ಇತ್ತಂದರೆ ಯಾವುದೇ ಕೆಟ್ಟ ವರ್ತನೆಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕಲೆಯನ್ನು ಗೌರವಿಸಬೇಕು, ಪೂಜಿಸಬೇಕು. ನಾನು ಅದನ್ನು ದೇವರು ನೋಡಿ ಪೂಜೆ ಮಾಡಿ ಅಂತ ಹಾಗೆ ಹೇಳೋದಿಲ್ಲ. ಕಲೆಗೆ ಗೌರವಿಸೋದೇ ಒಂದು ಸರಳ ವಿಧಾನ ಅಂತ ಹೇಳ್ತೇವೆ. ನಮ್ಮ ಪಾತ್ರ ಇನ್ನು ಮೀಟು ಒಂದು ಅಭಿಯಾನದ ಬಗ್ಗೆ ಕೊನೆಯದಾಗಿ, ಮೀಟು ಅಭಿಯಾನದ ಬಗ್ಗೆ ಯಾವುದೇ ನಿಯಮಗಳನ್ನು ಸರ್ಕಾರ ಮಾಡದೇ ಇದ್ದರೆ ಇದು ದಾರಿ ತಪ್ಪಿ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಮೀಟು ಅಭಿಯಾನಕ್ಕೆ ಒಂದು ಚೌಕಟ್ಟನ್ನು ಯಾವುದೋ ನೀತಿ ನಿಯಮಗಳನ್ನು ಹಾಕೋದ್ರ ಮೂಲಕ ಖಂಡಿತ ಮಾಡಬೇಕಾಗಿದೆ. ಆವಾಗ ಮಿಸ್ಯೂಸ್ ಮಾಡೋ ಸಾಧ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ಮೀಟು ಅಭಿಯಾನದ ಜೊತೆಗೆ ಕಲೆಯನ್ನು ಯಾವ ರೀತಿ ಉಳಿಸಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಮೀಟು ಅಭಿಯಾನಕ್ಕೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೆಂಬಲ ಸಿಗ್ತಾ ಇದೆ ಒಂದೆಡೆ, ಆದರೆ ಇನ್ನೊಂದು ಕಡೆ ಅದು ಯಾವುದೋ ರೀತಿಯಲ್ಲಿ ತಮ್ಮ ಒಂದು ಚೌಕಟ್ಟನ್ನು ದಾಟಿ ಹೋಗ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಈ ಮೀಟು ಅಭಿಯಾನಕ್ಕೆ ಯಾವ ರೀತಿ ಬೆಂಬಲದ ಜೊತೆಗೆ ಒಂದು ಯಾವ ರೀತಿ ವಿರೋಧ ವ್ಯಕ್ತವಾಗುತ್ತೆ, ಜೊತೆಗೆ ಈ ಒಂದು ಮೀಟು ಅಭಿಯಾನ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.